ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ವಿ4 ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಆಸ್ತ್ರಾ ಗ್ರೂಪ್ಸ್ ಪ್ರೆಸೆಂಟ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ MGM ರಿಯಾಲಿಟಿ, ಸಹ ಪ್ರಾಯೋಜಕರಾಗಿ BDG ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇವತ್ತಿನ ಸುದ್ದಿಗೊಂದು ಗುದ್ದುವಿನ ವಿಚಾರ 79ನೆಯ ಆಚರಣೆಯಲ್ಲೂ ಸ್ವಾತಂತ್ರ್ಯದ ಕನವರಿಕೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಜನರ ಜೀವನದಲ್ಲಿ ಅನೇಕ ಬದಲಾವಣೆಗಳಾಗಿದೆ. ಶಿಕ್ಷಣ, ಆರೋಗ್ಯ, ಆರ್ಥಿಕತೆ ಮತ್ತು ಸಾಮಾಜಿಕ ಜೀವನದಲ್ಲಿ ತುಂಬಾ ಅಲ್ಲದಿದ್ದರೂ ಸ್ವಲ್ಪ ಪ್ರಗತಿ ಕಂಡು ಬಂದಿದೆ. ಆದರೂ ಇನ್ನೂ ಅನೇಕ ಸವಾಲುಗಳಿದೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಜನರ ಜೀವನದಲ್ಲಿ ಅನೇಕ ಬದಲಾವಣೆಗಳಾಗಿವೆ. ಶಿಕ್ಷಣ, ಆರೋಗ್ಯ, ಆರ್ಥಿಕತೆ ಮತ್ತು ಸಾಮಾಜಿಕ ಜೀವನದಲ್ಲಿ ತುಂಬಾ ಅಲ್ಲದಿದ್ದರೂ ಸ್ವಲ್ಪ ಪ್ರಗತಿ ಕಂಡುಬಂದಿದೆ. ಆದರೂ ಇನ್ನೂ ಅನೇಕ ಸವಾಲುಗಳಿವೆ. ಸ್ವಾತಂತ್ರ್ಯ ಬಂದ ನಂತರ ಭಾರತೀಯರು ತಮ್ಮದೇ ಆದ ಸರ್ಕಾರವನ್ನು ರಚಿಸಿಕೊಂಡು ದೇಶವನ್ನು ಆಳುವ ಅವಕಾಶ ಪಡೆದರು. ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಲಾಯಿತು. ಇದರಿಂದಾಗಿ ಸಾಕ್ಷರತೆ ಹೆಚ್ಚಾಯಿತು. ವೈದ್ಯಕೀಯ ಸೌಲಭ್ಯಗಳು ಸುಧಾರಿಸಿದ್ವು ಮತ್ತು ಜನರ ಆಯುಷ್ಯ ಹೆಚ್ಚಾಯಿತು. ಆರ್ಥಿಕವಾಗಿ ಭಾರತವು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾಗಿದೆ ಮತ್ತು ಅನೇಕ ಕೈಗಾರಿಕೆಗಳು ಬೆಳೆದಿವೆ. ಆದಾಗ್ಯೂ ಬಡತನ, ನಿರುದ್ಯೋಗ ಮತ್ತು ಸಾಮಾಜಿಕ ಅಸಮಾನತೆ ಇನ್ನೂ ದೊಡ್ಡ ಸಮಸ್ಯೆಗಳಾಗಿವೆ. ಸ್ವಾತಂತ್ರ್ಯದ ನಂತರ ಜನರ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳಾಗಿವೆ. ಆದರೆ ಇನ್ನೂ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗಿದೆ. ಕವಿ ಸಿದ್ದಲಿಂಗಯ್ಯ ಹಿಂದೊಮ್ಮೆ ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಎಂದು ಗುಡುಗಿದ್ರು. ಇಂದು ಕೆಲವರು ಇದೇ ಆಕ್ರೋಶ ವ್ಯಕ್ತಪಡಿಸುತ್ತಾರೆ. 79 ವರ್ಷಗಳ ಸುದೀರ್ಘ ಅವಧಿ ಕಳೆದರೂ ಇನ್ನೂ ಕೆಲವು ದೇಶವಾಸಿಗಳು ಸ್ವಾತಂತ್ರ್ಯದ ಬೆಳಕು ಕಂಡಿಲ್ಲ ಎಂಬ ಕೂಗು ಕೇಳಿಬರುತ್ತಿದೆ. 140 ಕೋಟಿ ಜನಸಂಖ್ಯೆಯ ದೇಶದಲ್ಲಿ ಈ ರೀತಿಯ ಭಿನ್ನ ಕೂಗುಗಳು ಕೇಳಿಬರುವುದು ಸಹಜ. ಭಾರತೀಯರ ಹೃದಯದಲ್ಲಿ ಇಂದು ಕನಸುಗಳಿವೆ, ಕಣ್ಣಲ್ಲಿ ಬೆಳಕಿದೆ, ವಿಶ್ವಕ್ಕೆ ಬೆಳಕು ತೋರುವ ಭರವಸೆಗಳಿವೆ. ಸರ್ಕಾರ ದೇಶದ ಯುವ ಶಕ್ತಿಯ ಆಶೋತ್ತರಗಳಿಗೆ ಒತ್ತಾಸೆಯಾಗಿ ನಿಂತರೆ ಈ ದೇಶವನ್ನು ಉನ್ನತಿಯ ಶೃಂಗಕ್ಕೆ ಒಯ್ಯುವುದು ಕಷ್ಟವೇನಲ್ಲ. ಇಂದು ಭಾರತವನ್ನು ಆಳುತ್ತಿರುವವರು ಹೆಸರಿಗಷ್ಟೇ ನಮ್ಮವರು. ಪರೋಕ್ಷವಾಗಿ ವಿಶ್ವ ಬ್ಯಾಂಕ್ ನಮ್ಮನ್ನು ಆಳುತ್ತಿದೆ. ನಮ್ಮ ತಲೆಯ ಮೇಲಿನ ಸಾಲ ನಮ್ಮ ಆರ್ಥಿಕ ಸ್ಥಿತಿಯನ್ನು ನಿರ್ಣಯಿಸುತ್ತಿದೆ. ಹೆಸರಿಗಷ್ಟೇ ಲೋಕಸಭೆ, ರಾಜ್ಯಸಭೆಗಳಲ್ಲಿ ಚರ್ಚೆಗಳು ನಡೆಯುತ್ತಿವೆ. ಬಜೆಟ್ಗಳು ಮಂಡನೆಯಾಗುತ್ತಿವೆ. ಕಾರ್ಪೊರೇಟ್ ಕ್ಷೇತ್ರ ಸೂತ್ರ ಹಿಡಿದು ನಮ್ಮ ನಾಯಕರನ್ನು ಕುಣಿಸುತ್ತಿವೆ. ರಾಷ್ಟ್ರಧ್ವಜ ಹಾರಿಸುವ ಮೂಲಕ, ಬಣ್ಣ ಬಣ್ಣದ ಮಾತುಗಳ ಮೂಲಕವಷ್ಟೇ ನಾವಿಂದು ಸ್ವಾತಂತ್ರ್ಯವನ್ನು ಆಚರಿಸಿಕೊಳ್ಳಬೇಕು. ಬ್ರಿಟಿಷರು ಒಂದು ನೆಪ ಮಾತ್ರವಾಗಿದ್ದರೂ ಈ ದೇಶದಲ್ಲಿ ಅಸ್ಪೃಶ್ಯತೆ ಅಳಿಯದೆ, ಶಿಕ್ಷಣ ಎಲ್ಲರನ್ನೂ ತಲುಪದೆ, ಸರ್ವರ ಉದ್ಧಾರವಾಗದೆ ಬರೇ ಬ್ರಿಟಿಷರು ತೊಲಗುವುದರಿಂದ ಸ್ವಾತಂತ್ರ್ಯವನ್ನು ನಮ್ಮದಾಗಿಸಲು ಸಾಧ್ಯವಿಲ್ಲ ಎನ್ನುವುದನ್ನು ಗಾಂಧೀಜಿಯು ಅರ್ಥ ಮಾಡಿಕೊಂಡಿದ್ರು. ಆದುದರಿಂದಲೇ ಅವರು ಬ್ರಿಟಿಷರನ್ನು ಓಡಿಸುವ ಕುರಿತಂತೆ ವಹಿಸಿದ ಆಸಕ್ತಿಗಿಂತಲೂ ಭಾರತದ ಒಳಗಿನ ಸುಧಾರಣೆಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡಿದ್ರು. ಸೌಹಾರ್ದತೆ, ಹಳ್ಳಿಗಳ ಉದ್ಧಾರ, ಕೃಷಿಯ ಏಳಿಗೆ, ಅಸ್ಪೃಶ್ಯತೆ ರಹಿತ ಸಮಾಜ, ಶುಚಿತ್ವ ಇವುಗಳನ್ನು ಸ್ವಾತಂತ್ರ್ಯ ಹೋರಾಟದ ನೆಪದಲ್ಲಿ ಅನುಷ್ಠಾನಕ್ಕೆ ತರಲು ಯತ್ನಿಸಿದ್ರು. ಇವುಗಳೆಲ್ಲ ಜಾರಿಯಾಗದೆ ಬ್ರಿಟಿಷರು ನೀಡುವ ಸ್ವಾತಂತ್ರ್ಯ ಈ ದೇಶವನ್ನು ಇನ್ನಷ್ಟು ಅಪಾಯಕ್ಕೆ ತಳ್ಳಬಹುದು ಎಂಬ ಹೆದರಿಕೆ ಗಾಂಧೀಜಿಗಿತ್ತು. ಇಂದು ನಾವು ವಿದೇಶಿಯರನ್ನು ಭಾರತಕ್ಕೆ ಆಹ್ವಾನಿಸುತ್ತಿದ್ದೇವೆ. ಹಗಲು ರಾತ್ರಿ ವಿದೇಶಗಳಲ್ಲೇ ನಮ್ಮ ಪ್ರಧಾನಿಗಳು ಈ ಕಾರಣಕ್ಕಾಗಿಯೇ ಕಾಲ ಕಳೆಯುತ್ತಿದ್ದಾರೆ. ನಮ್ಮ ದೇಶವನ್ನು ಬಳಸಿಕೊಳ್ಳಿ, ಹಣ ಹೂಡಿ ಎಂದು ಕರೆ ನೀಡಿದ್ದಾರೆ. ಇದರ ಜೊತೆಗೆ ಭಾರತದಲ್ಲಿ ಕೃಷಿ ಸರ್ವನಾಶವಾಗುತ್ತಿದೆ. ಇಂದು ಹಳ್ಳಿಗಳಲ್ಲೇ ಭಾರತ ಸಾಯುತ್ತಿದೆ. ಇದೇ ವೇಗದಲ್ಲಿ ಭಾರತದ ಕೃಷಿ ಭೂಮಿ ನಾಶವಾಗುತ್ತಾ ಹೋದರೆ ನಾವು ಆಹಾರಕ್ಕಾಗಿ ಪರದೇಶಗಳೆದುರು ಕೈಯೊಡ್ಡುವ ದಿನಗಳು ಬರಲಿವೆ. ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವುದೆಂದರೆ ಇದೇ ಆಗಿದೆ. ಸರ್ಕಾರಿ ಸಂಸ್ಥೆಗಳೆಲ್ಲ ಹಂತ ಹಂತವಾಗಿ ಖಾಸಗೀಕರಣಗೊಳ್ಳುತ್ತಿದೆ. ಸಾರ್ವಜನಿಕ ಉದ್ದಿಮೆಗಳು ಮುಚ್ಚುತ್ತಿವೆ ಮತ್ತು ವಿದೇಶಿ ಕಂಪನಿಗಳು ತಲೆ ಎತ್ತುತ್ತಿವೆ. ನದಿ, ಸಮುದ್ರ, ಭೂಮಿ ಎಲ್ಲವೂ ಅವರಿಗೆ ಮಾರಾಟವಾಗುತ್ತಿದೆ. ಹೀಗೆ ಎಲ್ಲವೂ ಪರಕೀಯರಿಗೆ ಸಂದ ಬಳಿಕ ಸ್ವಾತಂತ್ರ್ಯಕ್ಕೆ ಅರ್ಥವೇನು ಉಳಿಯಿತು? ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಇದರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರಾದಂತಹ ಮೋಹನ್ ಬೋಳಂಗಡಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
ಸ್ವಾತಂತ್ರ್ಯ ಬಂದು 79 ವರ್ಷ ಆದ್ರೂ ನಮ್ಮ ದೇಶದಲ್ಲಿ ಬಡವರು ಬಡವರಾಗೇ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗೇ ಇದ್ದಾರೆ ಸರ್. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಬಡವರು ಶ್ರೀಮಂತರಾಗುವುದು, ಶ್ರೀಮಂತರು ಬಡವರಾಗುವುದು, ಇದು ಎರಡೂ ಸಹ ಅವರವರ ಸಾಮರ್ಥ್ಯಕ್ಕೆ ಹೊಂದಿಕೊಂಡಿದೆ. ಬಡತನದಿಂದ ಬಂದಂಥ ಒಬ್ಬ ವ್ಯಕ್ತಿ ಇವತ್ತು ಬೇರೆ ಬೇರೆ ಸಾಧನೆ ಮಾಡಿ ಉನ್ನತ ಮಟ್ಟಕ್ಕೆ ಹೋದದನ್ನು ಕಂಡವರಿದೆ. ಶ್ರೀಮಂತಿಕೆಯಲ್ಲೇ ಹುಟ್ಟಿ ಬೆಳೆದು ಚಿನ್ನದ ಚಮಚವನ್ನು ಬಾಯಲ್ಲಿಟ್ಟುಕೊಂಡು ಹುಟ್ಟಿದವರು ಸಹ ಕೆಳ ಹಂತಕ್ಕೆ ಬಂದದನ್ನು ನೋಡಿದವರು. ಅದಕ್ಕೂ ಸ್ವಾತಂತ್ರ್ಯಕ್ಕೂ ಸಂಬಂಧ ಇಲ್ಲ. ಆದರೆ ಸ್ವಾತಂತ್ರ್ಯ ನಂತರ ಭಾರತ ಏನು ಪ್ರಗತಿ ಸಾಧಿಸಿದೆ ಇದು ನಾವು ಪ್ರಶ್ನೆ ಮಾಡಬೇಕಾದ ಅಂಶ. ಸ್ವಾತಂತ್ರ್ಯ ಸಿಕ್ಕಿ ಇವತ್ತಿಗೆ 79 ವರ್ಷ ಆಯಿತು. 1947 ಮಧ್ಯರಾತ್ರಿ ವೇಳೆಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ಆದರೂ ಆ ಸಂದರ್ಭದಲ್ಲಿ ಭಾರತ ವಿಭಜನೆ ಆಯಿತು. ವಿಭಜನೆಯ ನಂತರ ಆದಂತಹ ವಿಪ್ಲವಗಳು ಅದನ್ನು ಸರ್ಕಾರ ಸರಿಯಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ದೆಸೆಯಲ್ಲಿ ಭಾರತದ ಪ್ರಗತಿ ಸುಮಾರು 10 ವರ್ಷಗಳ ಕಾಲ ಕುಂಠಿತ ಆಯಿತು. ನಿಮಗೊಂದು ನೆನಪಲ್ಲಿ ಇಟ್ಕೊಳ್ಳಿ, ಭಾರತದಲ್ಲಿ ಸ್ವಾತಂತ್ರ್ಯ ಬಂದ ಮೊದಲ 5 ವರ್ಷ ಅಧಿಕಾರ ಜನರ ಕೈಯಲ್ಲಿ ಇರಲಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬಂದದ್ದು 1950ರಲ್ಲಿ, ಅಂದರೆ 3 ವರ್ಷದ ನಂತರ. ನಮ್ಮ ಸಂವಿಧಾನವನ್ನು ಅಂಗೀಕಾರವಾದದ್ದು 1950 ಜನವರಿ 26ರಂದು. ಅದರಿಂದಾಗೆ ನಾವು ಅದನ್ನು ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡೋದು. ಆಯ್ತಾ? ಅದಕ್ಕಿಂತ ಮೊದಲು ಒಂದು ಒಕ್ಕೂಟ ವ್ಯವಸ್ಥೆಯ ರಾಜಕೀಯ ವ್ಯವಸ್ಥೆ ಇತ್ತು. ಜವಾಹರಲಾಲ್ ನೆಹರು ಅವರು ಪ್ರಧಾನಿಯಾಗಿದ್ದರು. ಅವರ ಸರ್ಕಾರದಲ್ಲಿ ಅವರೇ ಸೂಚಿಸಿದಂತಹ ಪ್ರಗಲ್ಭ ಪಂಡಿತರು ಸಚಿವ ಸಂಪುಟದಲ್ಲಿ ಎಲ್ಲ ಇದ್ರು. ಡಾಕ್ಟರ್ BR ಅಂಬೇಡ್ಕರ್ ಸಹ ಆ ಸಂಪುಟದಲ್ಲಿ ಇದ್ದಂಥವರು. ಅದರಿಂದಾಗಿ ಅವರೆಲ್ಲರೂ ಸೇರಿ ಸಂವಿಧಾನ ರಚನೆಯ ಮಹತ್ವದ ಜವಾಬ್ದಾರಿಯನ್ನು ನಿರ್ವಹಿಸಿದರು. ಸಂವಿಧಾನ ರಚನಾ ಸಮಿತಿ ಇತ್ತು. ಎಲ್ಲ ದೇಶಗಳ ಸಂವಿಧಾನಗಳನ್ನು ಅವಲೋಕಿಸಿ ನಮಗೆ ಯಾವ ಸಂವಿಧಾನ ಬೇಕು ಎನ್ನುವುದನ್ನು ತೀರ್ಮಾನಿಸಿ ಒಂದು ಸಂವಿಧಾನವನ್ನು ಮಾಡಿದರು. ಅವರ ದೂರದೃಷ್ಟಿ ಎಷ್ಟಿತ್ತು ಅಂತ ಹೇಳಿದರೆ, ಅದೇ ಸಂವಿಧಾನ ಇನ್ನೂ 500 ವರ್ಷಗಳು ದಾಟಿದ್ರು ಅದೇ ಸಂವಿಧಾನ ಸಾಕಾಗ್ತದೆ. 500 ವರ್ಷದ ನಂತರ ಭಾರತದ ಪರಿಸ್ಥಿತಿ ಹೇಗಿರ್ತದೋ ಆ ಸಂದರ್ಭದಲ್ಲಿಯೂ ಸಹ ಈ ಸಂವಿಧಾನ ಊರ್ಜಿತದಲ್ಲಿರ್ತದೆ. ಅದು ಆಗಲೂ ಪ್ರಸ್ತುತ ಆಗಿರ್ತದೆ. ಆ ರೀತಿಯ ಸಂವಿಧಾನ ತಜ್ಞರು ಸೇರಿಕೊಂಡು ಮಾಡಿದಂತಹ ಸಂವಿಧಾನ. ಅದರಿಂದಾಗಿ ಅಂತಹ ಸಂವಿಧಾನ, ಅಂತಹ ಭದ್ರವಾದ ನೆಲೆಗಟ್ಟು ಹೊಂದಿದಂತಹ ರಾಜಕೀಯ ವ್ಯವಸ್ಥೆ ನಮ್ಮದು. ಇವತ್ತಿಗೂ ಆ ರಾಜಕೀಯ ವ್ಯವಸ್ಥೆ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ಎನ್ನುವಂತ ಹೆಸರಿಗೆ ಭಾಜನ. ಆದರೆ ಪ್ರಜಾಪ್ರಭುತ್ವ ದೇಶ ಹೌದು, ಪ್ರಜೆಗಳ ಜೀವನ ಮಟ್ಟ ಸುಧಾರಿದ ಅಂತ ಪ್ರಶ್ನೆ ಬರ್ತದೆ. ಸ್ವಾತಂತ್ರ್ಯದ ನಂತರದ ಸುಮಾರು 40 ವರ್ಷಗಳ ಕಾಲ ಜನರ ಜೀವನ ಮಟ್ಟ ಸುಧಾರಣೆ ಆಗಲಿಲ್ಲ. ಅದು ಅಲ್ಲೇ ನಿಂತ ನೀರಾಗಿತ್ತು. ಒಪ್ಪತ್ತಿನ ಊಟಕ್ಕೂ ಗತಿ ಇಲ್ಲದಂತಹ ಲಕ್ಷಾಂತರ ಕುಟುಂಬಗಳು ಈ ದೇಶದಲ್ಲಿದ್ದವು. ಎಕರೆಗಟ್ಟಲೆ ಆಸ್ತಿ ಇತ್ತು, ಅನುಭವಿಸಲಿಕ್ಕೆ ಜನ ಇರಲಿಲ್ಲ, ಅನುಭವಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ದರಿಂದ ಆಡಳಿತ ವ್ಯವಸ್ಥೆ ಏನು ಮಾಡಿತಂತ ಹೇಳಿದರೆ, ಏನೋ ನಿಮಗೆ ಕೆಲವೊಂದು ಉಚಿತ ಕೊಡುಗೆಗಳನ್ನು ಪಡಿತಾರ, ಇಂಥ ವ್ಯವಸ್ಥೆಗಳನ್ನು ತಂದಿತ್ತೆ ಹೊರತು ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಮಾಡಲಿಲ್ಲ. ಒಂದು ಕಾಲದಲ್ಲಿ ಹೇಳಿದ್ರು, ಯಾವುದನ್ನು ಉಚಿತವಾಗಿ ಕೊಡಬಾರ್ದು ಜನರಿಗೆ ಅಂತ ಹೇಳಿ, ಅವರಿಗೆ ಲೇಜಿ ಆಗುತ್ತೆ ಅಂತ ಹೇಳಿ, ಲೇಜಿನೆಸ್ ಬರ್ತದೆ. ಯಾವುದನ್ನು ಉಚಿತವಾಗಿ ಕೊಡಬಾರ್ದು. ಆರೋಗ್ಯ ಮತ್ತು ಶಿಕ್ಷಣ ಇದು ಎರಡನ್ನು ಉಚಿತವಾಗಿ ಕೊಡ್ಬೇಕಂತ ಹೇಳಿದ್ರು. ಆದ್ರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಏನಾಗಿದೆ ಅಂತ ಹೇಳಿ, ಅದು ಎರಡೇ ದುಬಾರಿ ಆಗಿರುವುದು. ಎರಡು ಉಚಿತವಾಗಿ ಯಾವುದು ಸಿಗಬೇಕಿತ್ತು ಅದೇ ದುಬಾರಿ ಆಗಿರುವುದು. ಆದ್ದರಿಂದಲೇ ಈ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿವಿಧ ಇನ್ಸೂರೆನ್ಸ್ ಕಂಪನಿಗಳು ಹುಟ್ಟಿಕೊಂಡಿರುವುದು, ಮೆಡಿಕಲ್ ಇನ್ಸೂರೆನ್ಸ್ಗಳೆಲ್ಲ ಹುಟ್ಟಿಕೊಂಡಿರುವುದು. ಶಿಕ್ಷಣಕ್ಕೂ ಬ್ಯಾಂಕ್ಗಳು ಸಾಲ ಕೊಡುವಂತ ಪರಿಸ್ಥಿತಿ ಬಂತು. ಇದು ಎರಡು ಉಚಿತವಾಗಿ ಸಿಗಬೇಕಿತ್ತು, ಅದು ಎರಡು ಬಿಸಿನೆಸ್ಗಳಾಗಿ ಹೋಯ್ತು. ಹಾಗಾದ್ರೆ ನಮ್ಮ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಈ ತರ ಉಚಿತ ಶಿಕ್ಷಣ, ಆರೋಗ್ಯ ಸೇವೆ ಸಿಗೋದು ಡೌಟಾ ಸರ್? ಖಂಡಿತ ಡೌಟ್. ಯಾಕಂತ ಹೇಳಿದ್ರೆ ಅವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಆಗಿದೆ, ಅದಕ್ಕೆ ಹಾಸ್ಪಿಟಾಲಿಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಆಗಿದೆ.
ಓಕೆ. ಎಜುಕೇಶನಿಸ್ಟ್ಗಳಂತ ಹೇಳಿಕೊಳ್ಳುವವರು ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇನ್ನು ಅವರು ಅದನ್ನು ಲಾಭ ತೆಗಿಬೇಕು. ಅದರಿಂದಾಗಿ ಅವರು ಅದನ್ನು ವಾಣಿಜ್ಯೀಕರಣಗೊಳಿಸಲು ಸಾಧ್ಯವೇ ಇಲ್ಲ. ಅದನ್ನು ಸರ್ಕಾರ ವಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸರ್ಕಾರ ವಹಿಸಿಕೊಂಡರೂ ಸಹ ಅದನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ರೀತಿಯ ಪರಿಸ್ಥಿತಿ ಇದೆ. ಅದರಿಂದಾಗಿ ನಾವು ಹೇಳಿದ್ದು ಬೇರೆ ಯಾವುದೇ ಇದನ್ನು ನೀವು ಉಚಿತವಾಗಿ ಕೊಡಬೇಡಿ. ಪಡಿತರವನ್ನೂ ಸೇರಿದಂತೆ ಯಾವುದನ್ನು ಉಚಿತವಾಗಿ ಕೊಡಿ, ಅದೇ ಎರಡನ್ನು ಉಚಿತವಾಗಿ ಕೊಡಿ. ಒಬ್ಬರಿಗೆ ಆರೋಗ್ಯ ಇದ್ದರೆ, ಅವನಿಗೆ ಶಿಕ್ಷಣ ಇದ್ದರೆ, ಅವನ ಕಾಲ ಮೇಲೆ ನಿಂತುಕೊಂಡು ಆತ ಸಾಮರ್ಥ್ಯ ಹೊಂತಾನೆ. ಈಗ ಅದನ್ನು ಮಾಡಬೇಕು. ಅಂಬೆಗಾಲ ಇಡುವಂತಹ ಮಗುವನ್ನು ನಾವು ಕೈ ಹಿಡಿದು ಹೇಗೆ ನಡೆಸಲಿಕ್ಕೆ ಕಲಿತೇವ, ಅದೇ ರೀತಿ ಒಂದು ವ್ಯಕ್ತಿಯನ್ನ ಅವನ ವ್ಯಕ್ತಿತ್ವ ರೂಪಣೆಗೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದನ್ನು ಸರ್ಕಾರ ಮಾಡಿಕೊಡ್ಬೇಕು. ಇಲ್ಲೇ ಸರ್ಕಾರದ ನೀತಿ ನಿರೂಪಣೆ ಸೋತಿರುವುದು, ಇಲ್ಲೇ ಸೋತಿರುವುದು. ಆದ್ರಿಂದಾಗಿ ಭಾರತದ ಪರಿಸ್ಥಿತಿ ಈ ರೀತಿಯಾಗಿ ಬಂದಿರುವುದು. ಇವತ್ತಿಗೂ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಯಾವುದೇ ಒಂದು ಕಾಯ್ದೆಯನ್ನು ಜಾರಿಗೊಳಿಸಿದರೆ ಅದು ಪರಿಣಾಮಕಾರಿಯಾಗಿ ಜಾರಿಯಾಗುವುದಿಲ್ಲ. ಅಂದರೆ ಅಲ್ಲಲ್ಲಿ ಅಡೆತಡೆಗಳು ಬರ್ತದೆ. ಯಾಕಂತ ಹೇಳಿದ್ರೆ ಜಾರಿ ಮಾಡುವಂತ ಇಚ್ಛಾಶಕ್ತಿಯು ಸರ್ಕಾರಕ್ಕೆ ಇಲ್ಲ. ಕಾನೂನುಗಳಿವೆ, ಎಲ್ಲ ರೀತಿಯ ಅಪರಾಧಗಳಿಗೂ ಕಾನೂನುಗಳಿವೆ. ಆದ್ರೆ ಆ ಕಾನೂನುಗಳನ್ನು ಕೊಂಡುಕೊಳ್ಳುವ ಶಕ್ತಿಯುಳ್ಳವರು ಇಲ್ಲಿದ್ದಾರೆ. ಆದ್ರಿಂದಾಗಿ ನಿಮ್ಗೆ ಸಾಮಾಜಿಕವಾಗಿ ತಾರತಮ್ಯ ಕಾಣ್ತದೆ. ನಮ್ಮ ದೇಶ ಬೇರೆ ಹೊರದೇಶದ ರೀತಿ ಅಲ್ಲ. ಇಲ್ಲಿ ಬಹು ಸಂಸ್ಕೃತಿಯ ದೇಶ, ಬಹು ವೈವಿಧ್ಯಮಯ ದೇಶ, ಎಲ್ಲವೂ ಒಂದು ಸಮತೋಲಿತವಾಗಿ ಇಲ್ಲದಂತಹ ದೇಶ. ಇಲ್ಲಿ ಗುಡ್ಡ ಬೆಟ್ಟಗಳು ಇವೆ, ಪ್ರಪಾತಗಳು ಇವೆ, ವಿಶಾಲವಾದ ಮರುಭೂಮಿ ಇದೆ, ನೀರಿನ ಜರಿಗಳು ಇವೆ, ಮೂರು ದಿಕ್ಕಿನಿಂದಲೂ ಸಮುದ್ರ ಸುತ್ತುವರಿದಿದೆ. ಎಲ್ಲ ರೀತಿಯ ಪ್ರಾಕೃತಿಕ ಸಂಪನ್ಮೂಲಗಳು ಇರುವಂತಹ ದೇಶ ಇಲ್ಲಿ. ಇಲ್ಲಿ ಚಿನ್ನವೂ ಸಿಗ್ತದೆ, ಕಬ್ಬಿಣವೂ ಸಿಗ್ತದೆ, ಮರಳು ಸಿಗ್ತದೆ. ಅದರಿಂದ ಸಿಕ್ಕುದಿಲ್ಲ ಅಂತ ಏನಿಲ್ಲ. ಅಂತಹ ದೇಶದಲ್ಲಿ ಅದನ್ನು ನಾವು ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಅದನ್ನು ಯೋಜನೆ ಒಂದು ರೂಪಿಸಿ ಅದನ್ನು ಸದುಪಯೋಗಪಡಿಸ್ಕೊಂಡು ಹೋದರೆ ನಿಮಗೆ ದೇಶವನ್ನು ಈ ಹಿಂದೆ ಸಂಪತ್ತು ಮಾಡ್ಬೋದಿತ್ತು. ಈಗ ನಿಮ್ಮ ಹಿಂದಿನ ಅಂದರೆ 1980ರ ಹಿಂದಿನ ಆರ್ಥಿಕ ಸ್ಥಿತಿಗತಿಗಳನ್ನು ಆಲೋಚನೆ ಮಾಡ್ಬೋದು. ಆಗ ಒಪ್ಪತ್ತಿನ ಊಟಕ್ಕೂ ಗತಿ ಇರಲಿಲ್ಲ. ದಿವಸಕ್ಕೆ ಅನ್ನ ಊಟ ಮಾಡ್ತಿರ್ಲಿಲ್ಲ, ಕೇವಲ ಒಂದೊತ್ತು ಗಂಜಿ ಊಟ ಮಾಡಿ ಗಂಜಿ ತೆಳಿ ಕುಡಿದು ಬದುಕಿದಂತ ಸಾವಿರಾರು ಕುಟುಂಬಗಳಿತ್ತು. ಇವತ್ತು ಹಾಗೆ ಅಲ್ಲ. ಇವತ್ತಿನ ಪರಿಸ್ಥಿತಿ ಅದಕ್ಕಿಂತ ತುಂಬಾ ಮಟ್ಟಿಗೆ ಬದಲಾವಣೆ ಆಗಿದೆ. ಆದ್ರೆ ಇವತ್ತಿನ ದಿನಗಳಲ್ಲೂ ಕೂಡ ಆತರ ಬದುಕುವವರು ಇರ್ಬೋದಲ್ವಾ ಸರ್? ಆದರೆ ಅದು ಕನಿಷ್ಠ ಮಟ್ಟಕ್ಕೆ ಇಳಿದಿದೆ. ನಿಮಗೆ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ. ಅದಕ್ಕಾಗಿ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಆಹಾರ ಭದ್ರತಾ ಕಾಯ್ದೆ ಅಂತ ತಂದದ್ದು. ಆಹಾರ ಭದ್ರತಾ ಕಾಯ್ದೆ ತರಬೇಕು ಅಂತ ಅನಿವಾರ್ಯತೆಯನ್ನು ಈ ದೇಶದಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಿದರೆ ನಾವು ಎಷ್ಟು ಬರಗೆಟ್ಟು ಹೋಗಿದ್ದೇವೆ. ಆಹಾರ ಭದ್ರತೆ ಅವನಿಗೆ ಕನಿಷ್ಠ ಇಷ್ಟು ಆಹಾರ ಕೊಡಲೇಬೇಕು ಕಾನೂನು ಪ್ರಕಾರ ಅಂತ ಹೇಳಿ ಮಾಡಬೇಕಂತಾದ್ರೆ ಎಷ್ಟು ನಾವು ಬರಗೆಟ್ಟು ಹೋಗಿದ್ದೇವೆ ಅಂತ ಅರ್ಥ ಮಾಡ್ಕೊಳ್ಬಹುದು. ಆಹಾರ ಭದ್ರತೆ ಕಾಯ್ದೆ ಅಡಿಯಲ್ಲೇ ಈಗ ಕೇಂದ್ರ ಸರ್ಕಾರ ಪಡಿತರ ಅಕ್ಕಿ ಎಲ್ಲ ಕೊಡ್ತಾ ಇರೋದು, ಉಚಿತವಾಗಿ ಕೊಡ್ತಾ ಇರೋದು. ಯಾರು ಹಸಿವಿನಿಂದ ಸಾಯಬಾರದು ಅಂತ ಆಯ್ತಾ. ಅಂತಹ ಪರಿಸ್ಥಿತಿಯಲ್ಲಿ ಈ ಹಿಂದೆ ಒಂದು 40 ವರ್ಷದ ಹಿಂದೆ ಯಾವ ಪರಿಸ್ಥಿತಿ ಇತ್ತು, ಅದರ ನಂತರದ 40 ವರ್ಷದ ಪರಿಸ್ಥಿತಿ ಅಂತ ಹೇಳಿದಾಗ ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಜೀವನ ಮಟ್ಟ ಸುಧಾರಿದೆ, ಜೀವನ ಮಟ್ಟ ಸುಧಾರಿದೆ. ಆದ್ದರಿಂದಾಗಿ ಆ ಮಟ್ಟ ಸುಧಾರಣೆ ಇನ್ನಷ್ಟು ಆಗಬೇಕಿತ್ತು ಅಂತ ಆರಂಭದಲ್ಲಿಯೇ ನಮಗೆ ಕೆಲವೊಂದು ಸಂಘರ್ಷಗಳು ಉಂಟಾಗದಿದ್ದರೆ, ಅಂದರೆ ಈ ದೇಶ ವಿಭಜನೆಯಾಗಿ ಎರಡು ಧರ್ಮಗಳ ಜನರ ಮಧ್ಯೆ ಉಂಟಾದ ಸಂಘರ್ಷಗಳು, ಇದು ಎಲ್ಲ ದೇಶದ ಅಭಿವೃದ್ಧಿಯ ಮೇಲೆ ಭಾರಿ ಗಾಢವಾದ ಪರಿಣಾಮ ಬೀರಿತು.
ನಮಗೆ ಪಾಕಿಸ್ತಾನದಲ್ಲಿರುವಂಥ ಸಂಪನ್ಮೂಲವನ್ನು ನಮಗೆ ಬಳಸ್ಕೊಳ್ಲಿಕ್ಕೆ ಆಗಲಿಲ್ಲ, ನಮ್ಮಲ್ಲಿರುವ ಸಂಪನ್ಮೂಲವನ್ನು ಅವರು ಯೂಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಈ ರೀತಿಯ ಪರಿಸ್ಥಿತಿ ಬಂತು. ಇಂತಹ ಪರಿಸ್ಥಿತಿಯಲ್ಲಿ ನಾವು ಅಧಿಕಾರವನ್ನು ಕೇಂದ್ರೀಕರಿಸಿಕೊಂಡು ಅಧಿಕಾರವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಹೋದೆವು. ಆದ್ದರಿಂದಾಗಿ ಅದರಲ್ಲಿ ಅಧಿಕಾರ ಕೇಂದ್ರೀಕೃತ ವ್ಯವಸ್ಥೆ ಬಂದಾಗ ಅಧಿಕಾರಕ್ಕಾಗಿ ಜಟಾಪಟಿಗಳು ನಡೆಯಿತು, ಬೇರೆ ಬೇರೆ ಪಕ್ಷಗಳು ಉದಯ ಆಯಿತು, ಬೇರೆ ಬೇರೆ ಮನೋಭಾವಗಳು ಬದಲಾದ. ಆದ್ದರಿಂದ ಈ ದೇಶದ ಪ್ರಗತಿ ಕುಂಠಿತ ಆಯಿತು. ಹಾಗಾದ್ರೆ ರಾಜಕೀಯವಾಗಿಯೂ ಕಾರಣ ಆಗಿದೆ ಅಲ್ವಾ ಸರ್? ರಾಜಕೀಯವಾಗಿಯೇ ಕಾರಣವಾಗಿರುವುದು, ರಾಜಕೀಯವಾಗಿಯೇ ಇಚ್ಛಾಶಕ್ತಿಯ ಕೊರತೆ ಆಗಿರುವುದು, ರಾಜಕೀಯವಾಗಿಯೇ ಈ ಸಮಸ್ಯೆಗಳು ಸೃಷ್ಟಿಯಾದದ್ದು. ಯಾವಾಗ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳಿದ ಮೇಲೆ ನೀವು ನಿಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಕಳಿಸಿದ ಮೇಲೆ ಆ ಪ್ರತಿನಿಧಿಗಳು ಅವರ ಕುಟುಂಬ, ಅವರ ಮನೆಯವರು ಅದನ್ನಷ್ಟೇ ಆಲೋಚನೆ ಮಾಡಿದ್ದಾರೆ ಹೊರತು ಅವರನ್ನು ಆಯ್ಕೆ ಮಾಡಿದಂತಹ ಮತದಾರರ ಬಗ್ಗೆ ಯಾವುದೇ ಕಾಳಜಿಯನ್ನು ವಹಿಸಲಿಲ್ಲ. ಅವರು ಮತದಾನ ಮಾಡಿ ಅನ್ನೋ ಸಮಯದಲ್ಲಿ ಮಾತ್ರ ಬಂದು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಅಂತ ಹೇಳಿಲ್ಲ. ನಿಮಗೆ ಎಷ್ಟೊಂದು ದೊಡ್ಡ ದುರಂತ ಇದೆ ಅಂತ ಹೇಳಿದರೆ, ಈ ದೇಶದ ಒಂದು ಹಳ್ಳಿಗೆ ಈ 78 ವರ್ಷಗಳಿಂದ ವಿದ್ಯುತ್ ಸಂಪರ್ಕ ಇಲ್ಲ ಅಂತ ಹೇಳಿದರೆ ನಂಬ್ತೀರಾ? ಕೆಲವೇ ತಿಂಗಳ ಹಿಂದೆ ಆ ಹಳ್ಳಿಗೆ ವಿದ್ಯುತ್ ಸಂಪರ್ಕ ಆಗಿರೋದು. ಆಯ್ತಾ? ಒಂದು ಛತ್ತೀಸ್ಗಢದಂತ ಒಂದು ರಾಜ್ಯದಲ್ಲಿ ಕೆಲವೊಂದು ಭಾಗದಲ್ಲಿ ಸ್ವಾತಂತ್ರ್ಯೋತ್ಸವ ಆಚರಿಸ್ತಾ ಇರೋದು ಈ ಬಾರಿ ಮಾತ್ರ. ಯಾಕಂದ್ರೆ ಅಲ್ಲಿ ನಕ್ಸಲ್ ಚಟುವಟಿಕೆಗಳ ಹಾವಳಿ ಇತ್ತು, ಅಲ್ಲಿ ಸ್ವಾತಂತ್ರ್ಯ ಆಚರಣೆ ಬಿಡ್ತಾ ಇರಲಿಲ್ಲ. ಅದು ಈ ಸಾರಿ ಅಲ್ಲಿ ಪ್ರಾರಂಭ ಆಗಿದೆ. ಈ ರೀತಿಯ ಬದಲಾವಣೆಗಳು ಯಾವ ಕಾಲದಲ್ಲೂ ಆಗಬೇಕಿತ್ತು, ಅದು ಈಗ ಬದಲಾವಣೆಗಳಾಗ್ತಾ ಇದೆ. ಜನರಲ್ಲಿ ನಿಮಗೆ ವಿದ್ಯಾರ್ಹತೆಯನ್ನು ಹೆಚ್ಚಿಸಬೇಕು, ಸಂಪೂರ್ಣ ಸಾಕ್ಷರತೆ ಮಾಡಬೇಕು ಅಂತಿತ್ತು. ಕೇರಳ ಸಂಪೂರ್ಣ ಸಾಕ್ಷರತಾ ಜಿಲ್ಲೆ ರಾಜ್ಯ. ಅದರ ನಂತರ ಕರ್ನಾಟಕ ಈಗ 97-98% ಮಟ್ಟಿಗೆ ಸಾಕ್ಷರ ವ್ಯವಸ್ಥೆಗೆ ಬಂದಿದೆ. ಇಡೀ ದೇಶವೇ ಆ ರೀತಿಯ ಬೆಳವಣಿಗೆ ಆಗಬೇಕು. ಆದರೆ ಅದಕ್ಕೊಂದು ಆಂದೋಲನ ರೂಪಿಸುವಂತ ಅನಿವಾರ್ಯತೆ ಬಂತಲ್ಲ, ಅದಕ್ಕೊಂದು ಆಂದೋಲನವನ್ನು ರೂಪಿಸುವ ಅನಿವಾರ್ಯತೆ ಬಂತಲ್ಲ. ಸಂಪೂರ್ಣ ಸಾಕ್ಷರತಾ ಆಂದೋಲನ ಅಂತ ಹೇಳಿ ಅದಕ್ಕಾಗಿ ಸ್ಥಾಪನೆ ಆದದ್ದು. ನಮ್ಮಲ್ಲಿ ಶಾಲಾ ವ್ಯವಸ್ಥೆಗಳು, ಶೈಕ್ಷಣಿಕ ವ್ಯವಸ್ಥೆಗಳು ಸರಿಯಾದ ರೀತಿಯಲ್ಲಿ ಇಲ್ಲದೇ ಇದ್ದುದರಿಂದಲೇ ನಿಮಗೆ ಶಾಲೆಗೆ ಹೋಗ್ಲಿಕ್ಕೆ ಅನನುಕೂಲತೆಗಳಾದ. ಯಾವಾಗ ಸರ್ಕಾರಿ ಶಾಲೆಗಳು ನಿರ್ಮಾಣ ಆದವು, ಅದರ ನಂತರ ಖಾಸಗಿ ಶಾಲೆಗಳು ಯಾಕೆ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ವ್ಯವಸ್ಥೆ ಇರಲಿಲ್ಲ, ಅದಕ್ಕಾಗಿ ಖಾಸಗಿ ಶಾಲೆಗಳು ನಿರ್ಮಾಣ ಆಯಿತು. ಸ್ವಾತಂತ್ರ್ಯ ಪೂರ್ವದಲ್ಲೇ ನಮ್ಮ ಹಿರಿಯರು ಇಲ್ಲಿ ಶಾಲೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆಗಲೇ ಅವರು ಶಿಕ್ಷಣದ ಮಹತ್ವವನ್ನು ಅರ್ತಿದ್ರು. ಇವತ್ತಿಗೂ ನಮ್ಮಲ್ಲಿ 100 ವರ್ಷಕ್ಕಿಂತ ಜಾಸ್ತಿ ಅಸ್ತಿತ್ವದಲ್ಲಿರುವಂಥ ಶಾಲೆಗಳಿವೆ, ಇದೇ ಇದೆ. ಆಯ್ತಾ? ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ಆಲೋಚನೆ ಮಾಡಿದ್ದಾರೆ ಅಂತ ಆಯ್ತಾ? ಆ ಸಂದರ್ಭದಲ್ಲಿ ಶಿಕ್ಷಣ ಬೇಕು ಅಂತ ಮಹತ್ವ ಕೊಟ್ಟಿದ್ರಲ್ಲ, ಆ ಮಹತ್ವವನ್ನು ಮತ್ತೆ ಬಂದ ಸರ್ಕಾರಗಳು ಕೊಡ್ಲಿಲ್ಲಲ್ಲ, ಸರ್ಕಾರಗಳು ಕೊಡ್ಲಿಲ್ಲ. ಆದ್ದರಿಂದಾಗಿ ಶಿಕ್ಷಣ ಕ್ಷೇತ್ರ ಕುಂಠಿತವಾಗ್ಲಿಕ್ಕೆ ಅದೊಂದು. ಯಾವಾಗ ನಿಮಗೆ ಶಿಕ್ಷಣ ಕ್ಷೇತ್ರ ಒಂದು ಕುಂಠಿತ ಆಯಿತು, ಮತ್ತೆ ಎಲ್ಲ ಕ್ಷೇತ್ರಗಳು ಕುಂಠಿತ ಆಗ್ತಾರೆ ಹೋಗುವುದು. ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನಾವು ಅದನ್ನೆಲ್ಲ ನೆನಪು ಮಾಡಿಕೊಳ್ಳುವುದು ಯಾಕಂತ ಹೇಳಿದರೆ, ಮುಂದಿನ 1 ವರ್ಷದಲ್ಲಾದರೂ ಸ್ವಲ್ಪ ಬದಲಾವಣೆಗಳಾಗಲಿ ಅಂತ ಹೇಳಿ. ಅದರಿಂದಾಗಿ ಸ್ವಾತಂತ್ರ್ಯ ಯಾಕೆ ನಮಗೆ ಪ್ರಾಮುಖ್ಯತೆಯನ್ನು ಪಡೀತದೆ ಅಂತ ಹೇಳಿದರೆ, ನಾವು ಇದನ್ನು ಕಿತ್ತುಕೊಂಡ ಸ್ವಾತಂತ್ರ್ಯ ಸುರಿಗರ್ಥ ಮಾಡಿಕೊಳ್ಬೇಕು. ನಮ್ಮನ್ನು ಪರಕೀಯರು ಆಳ್ತಾ ಇದ್ರು. 1947ರವರೆಗೆ ಪರಕೀಯರು ಆಳ್ತಾ ಇದ್ರು. ಈ ದೇಶದ ಮೇಲೆ ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ಆಕ್ರಮಣಗಳು ನಡೆದಿವೆ. ಬೇರೆ ಬೇರೆ ದೇಶದ ರಾಜರುಗಳು ಬಂದು ಇಲ್ಲಿ ಆಕ್ರಮಣ ಮಾಡಿದರೆ ಇಲ್ಲಿ ರಾಜಪ್ರಭುತ್ವ ಇತ್ತು. ಅಂತಹ ರಾಜಪ್ರಭುತ್ವಗಳು ನಶಿಸಿ ಹೋದಂಥ ಸಂದರ್ಭದಲ್ಲಿ ಬ್ರಿಟಿಷರು ಬಂದು ವ್ಯಾಪಾರದ ಉದ್ದೇಶಕ್ಕೆ ಬಂದಂಥ ಬ್ರಿಟಿಷರು ಇಡೀ ಇಲ್ಲಿಯ ರಾಜಕೀಯ ವ್ಯವಸ್ಥೆಯನ್ನೇ ಅವರ ಕೈಗೆ ತಗೊಂಡು, ಆದ್ದರಿಂದಾಗಿ ಅವರ ವಿರುದ್ಧ ಹೋರಾಟಗಳು ಆರಂಭವಾಯಿತು. ನಾವು ಇವತ್ತಿಗೂ ಹೇಳ್ತೇವೆ, ನಮ್ಮ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ 1857ರಲ್ಲಿ ಆಯಿತು ಅಂತೇಳಿ, ಸಿಪಾಯಿ ದಂಗೆ ಅಂತ ಹೇಳಿ. ಯಾಕಂತ ಹೇಳಿದರೆ ಬ್ರಿಟಿಷರು ಆಳ್ವಿಕೆ ಮಾಡ್ತಿದ್ದಾಗ ನಮ್ಮಲ್ಲಿ ಅವರಲ್ಲಿದ್ದ ಸೈನ್ಯದಲ್ಲಿದ್ದ ಸೈನಿಕರು ಯಾರು? ಭಾರತೀಯರಿದ್ದದ್ದು. ಏನವರು ಇಂಗ್ಲೆಂಡಿಂದ ಏನು ಸೈನಿಕರನ್ನು ತಂದು ನಾವು ಇಲ್ಲಿ ಇದು ಮಾಡಲಿಲ್ಲ. ಆಗಿದ್ದ ಪೊಲೀಸ್ ವ್ಯವಸ್ಥೆ ಯಾವುದು? ಇಲ್ಲಿದ್ದವರೇ, ಸೈನ್ಯವು ಇಲ್ಲಿದ್ದವರದೇ.
ಅಧಿಕಾರಿಗಳು ಯಾರು? ಇಲ್ಲಿಯವರೇ ಉಗ್ರಣಿಯವರೇ, ಕಲೆಕ್ಟರ್ ಅವರೇ. ಅದರಿಂದಾಗಿ ಎಲ್ಲ ಇಲ್ಲಿಯವರೇ ಇದ್ದದ್ದು, ಅವರನ್ನೇ ಅವರು ರೂಲ್ ಮಾಡಿದ್ದು, ಅವರನ್ನೇ ರೂಲ್. ಆದರೆ ನಮ್ಮಲ್ಲಿ 1957 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನು ಹೇಳ್ತೇವೆ, ಸಿಪಾಯಿ ದಂಗೆಯನ್ನು, ವಾಸ್ತವವಾಗಿ ಸ್ವಾತಂತ್ರ್ಯ ಹೋರಾಟ ಅದಕ್ಕಿಂತ 20 ವರ್ಷ ಹಿಂದೆ ನಡೆದಿತ್ತು. 1837 ಕಲ್ಯಾಣಪ್ಪನ ಕಾಟುಕಾಯಿ ಅಂತ ಹೇಳಿ ಒಂದು ಭಾರಿ ದೊಡ್ಡ ಹೋರಾಟ ಆಗಿತ್ತು. ನಮ್ಮ ಇಲ್ಲಿ ಕಡಬದಲ್ಲಿ ಆಗ ಜಿಲ್ಲಾ ಟ್ರೆಜರಿ ಇತ್ತು. ಆ ಟ್ರೆಜರಿಯನ್ನು ಹೊಡೆದಿದ್ರು ಕಲ್ಯಾಣಪ್ಪನ ಕಾಟುಕಾಯಿಗೆ. ಕದಬಡ್ಡಿ ರಾಮರಾಯಗಳು ಅವರು ಇವರೆಲ್ಲ ನಾವು ಹೇಳ್ತೇವಲ್ಲ, ಅವರೆಲ್ಲ ಆ ಸಂದರ್ಭದಲ್ಲಿ ಸೇನಾನಿಗಳು. ಇದೇ ಬಾವುಟಗುಡ್ಡೆಯಲ್ಲಿದ್ದ ಯೂನಿಯನ್ ಜಾಕನ್ನು ಇಳಿಸಿ, ಅಂದರೆ ಬ್ರಿಟಿಷರ ಧ್ವಜವನ್ನು ಇಳಿಸಿ ಭಾರತದ ಧ್ವಜವನ್ನು ಹಾರಿಸುದು. ಅಂದ್ರೆ ಈಗಿನ ತ್ರಿವರ್ಣ ಧ್ವಜ ಅಲ್ಲ, ಆಗ ಒಂದು ಧ್ವಜವನ್ನು ಇದು ಮಾಡಿ ಅಲ್ಲಿ ಹಾರಿಸಿದ. ಅದಕ್ಕೆ ಬಾವುಟಗುಡ್ಡೆ ಅಂತ ಹೆಸರು. ಅದರಿಂದಾಗಿ 1837 ಸ್ವಾತಂತ್ರ್ಯದ ಕಿಚ್ಚು ಇಲ್ಲಿ ಹಬ್ಬಿತ್ತು ಅಂತ. ಅದೇ ರೀತಿ ಬೇರೆ ಬೇರೆ ಕಡೆಗಳಲ್ಲೂ ಆ ಕಿಚ್ಚು ಇತ್ತು ಜನರಲ್ಲಿ. ಯಾಕಂತ ಹೇಳಿದ್ರೆ ಬ್ರಿಟಿಷರು ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರು. ನಮ್ಮ ಜನರನ್ನೇ ನಮ್ಮ ಜನರ ವಿರುದ್ಧವೇ ಎತ್ತಿ ಕಟ್ಟಿ ಅವರು ಆಳ್ವಿಕೆ ಮಾಡ್ತಾ ಇದ್ರು. ಕೆಲವೊಂದು ಸಾಮಂತ ರಾಜರುಗಳು ಬ್ರಿಟಿಷರ ಕೈಗೊಂಬೆ ಆಗಿದ್ರು. ಯಾರು ಕೈಗೊಂಬೆಗಳಾಗಿಲ್ಲ, ಅವರನ್ನು ಅವರು ಸದೆ ಬಡಿತಿದ್ರು. ಯಾಕಂದರೆ ಇವರಲ್ಲಿರುವಂಥ ಆತ್ಮರಕ್ಷಣೆ ಸುತ್ತುಗಳು ಏನಿದೆ ಅದು ಕಡಿಮೆ ಮಟ್ಟದಲ್ಲಿತ್ತು. ಆದರೆ ಅವರಲ್ಲಿ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರಗಳಿತ್ತು. ಅದರಿಂದಾಗಿ ಅಂತ ಇದನ್ನು ಬಳಸಿಕೊಂಡು ಅವರು ಮಣಿಸ್ತಾ ಇದ್ರು. ಅದರಿಂದಾಗಿ ಇಲ್ಲಿ ಅವರು ಹೇಳಿದ್ದೇ ಕಾನೂನಾಗಿತ್ತು, ಅವರು ಜಾರಿ ಮಾಡಿದ್ದೇ ಕಾನೂನಾಗಿತ್ತು. ಜನರು ಅದನ್ನು ಒಪ್ಪಿಕೊಳ್ಳಲೇಬೇಕಾಗಿತ್ತು. ಅದರ ವಿರುದ್ಧ ಯಾವಾಗ ಪ್ರತಿಭಟನೆಗಳು ಎಲ್ಲ ಸ್ಟಾರ್ಟ್ ಆಯಿತು, ರಾಜಪ್ರಭುತ್ವದ ನಿರ್ಧಾರಗಳನ್ನು ಎದುರಿಸುವಂಥ ಚಾತಿ ಬಂತು, ಆಗ ಸಹಜವಾಗಿಯೇ ಒಂದು ಚಳವಳಿ ರೂಪುಗೊಂಡಿತ್ತು. ಅದು 1957 ಸಿಪಾಯಿ ದಂಗೆಯ ಮೂಲಕ ಅದು ಸ್ಫೋಟಗೊಂಡಿತ್ತು. ಓಕೆ ಸರ್, ಇದ್ರ ಬಗ್ಗೆ ನಾವು ಇವಾಗ ಮಾತಾಡೋಣ ಒಂದು ಪುಟ್ಟ ವಿರಾಮದ ನಂತರ. ಇದೀಗ ಚಿಕ್ಕ ವಿರಾಮ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units,
burns unit, cath lab, and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Ideal ice cream, milky way to your heart. Embellished with a variety of fruits and flavored with rich crunch and chips, they treat your taste buds. Ideal ice cream. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222-5533. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದುಗೆ ಮತ್ತೊಮ್ಮೆ ಸ್ವಾಗತ. ಸರ್, ಈ ಸಲ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಅಷ್ಟಮಿ ಒಂದೇ ದಿನ ಬಂದಿರುವಂಥದ್ದು ವಿಶೇಷ ಅಲ್ವಾ ಸರ್? ವಿಶೇಷ ಅಲ್ಲ, ಯಾಕಂತ ಹೇಳಿದರೆ ನಮಗೆ ಆಗಸ್ಟ್ 15 ಅದು ಸ್ವಾತಂತ್ರ್ಯೋತ್ಸವದ ದಿನ. ಹೌದು. ಯಾಕಂತ ಹೇಳಿದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನ 14ರ ಮಧ್ಯರಾತ್ರಿ. 14ರ ಮಧ್ಯರಾತ್ರಿ ದೆಹಲಿಯ ಕೆಂಪುಕೋಟೆಯಲ್ಲಿ ಬ್ರಿಟಿಷರ ಧ್ವಜವನ್ನು ಇಳಿಸಿ ಭಾರತದ ಧ್ವಜವನ್ನು ಹಾರಿಸಿದಂಥ ದಿನ. ಮರುದಿವಸ ನಾವು ಅದನ್ನು ಆಚರಣೆ ಮಾಡಿದ್ದು ಅಲ್ಲ, ಆಗಸ್ಟ್ 15ಕ್ಕೆ ಆಚರಣೆ ಮಾಡಿದ್ದು. ಆದ್ರಿಂದಾಗ ನಮಗೆ ಇವತ್ತಿಗೂ ಸಹ ಡಿಸೆಂಬರ್ 14 ಆಗಸ್ಟ್ 14 ಏನಿದೆ ಈ ದೇಶ ವಿಭಜನೆ ಆದ ದಿನ ಅಂತ ಇದೆ. ಯಾಕಂದರೆ ಆಗಸ್ಟ್ 14 ಪಾಕಿಸ್ತಾನದ ಸ್ವಾತಂತ್ರ್ಯ ದಿನ.
ಪಾಕಿಸ್ತಾನದ ಸ್ವಾತಂತ್ರ್ಯ ದಿನ ಆಗಸ್ಟ್ 14. ಓಕೆ. ನಂದು ಆಗಸ್ಟ್ 15. ಆದ್ರಿಂದಾಗಿ ನಾವು ಈ ಹಿಂದೂ ಪರ ಸಂಘಟನೆಗಳು ಆಗಸ್ಟ್ 14 ಕರಾಳ ದಿನಾಚರಣೆ ಅಂತ ಹೇಳಿದ್ರು, ಆಚರಣೆ ಮಾಡ್ತಾರೆ. ಅವರು ಮಧ್ಯರಾತ್ರಿ ವೇಳೆ ಪಂಜಿನ ಮೆರವಣಿಗೆ ಎಲ್ಲ ಮಾಡಿ ಒಂದು ಭಗವಧ್ವಜವರೆಲ್ಲ ಹಾರಿಸ್ತಾರೆ. ಯಾಕಂತ ಹೇಳಿದರೆ ಅದು ಭಾರತ ವಿಭಜನೆಯಾದ ದಿನ, ಅದು ನಮಗೆ ಕರಾಳ ದಿನ. ನಾವು ಸಮಗ್ರ ಭಾರತದ ಪರಿಕಲ್ಪನೆಯನ್ನೇ ನಾವು ಅದನ್ನು ನೆನಪಿಸಿಕೊಳ್ಬೇಕು ಅಂತೇಳಿ ಅವರು ಹೇಳ್ತಾರೆ. ಆದರೆ ಈಗ ಅದು ಆ್ಯಕ್ಚುಲಿ ಮೊದಲೆಲ್ಲ 12 ಗಂಟೆ ರಾತ್ರಿಗೆ ಇತ್ತು. ಈಗ ಬಂದೋಬಸ್ತಿನಿಂದ ಅದು 9 ಗಂಟೆ 10 ಗಂಟೆ ಒಳಗೆ ಮುಗೀತದೆ. ಇರಲಿ, ಆದ್ರಿಂದಾಗಿ ಸ್ವಾತಂತ್ರ್ಯಕ್ಕೆ ಆ ಮಹತ್ವ. ಆದರೆ ಅಷ್ಟಮಿಗೂ ಸ್ವಾತಂತ್ರ್ಯಕ್ಕೂ ಸಂಬಂಧ ಇಲ್ಲ. ಇದು ಪರ್ಟಿಕ್ಯುಲರ್ ಡೇಟ್. ಆಗಸ್ಟ್ 15 ಪರ್ಟಿಕ್ಯುಲರ್ ಡೇಟ್, ಅಷ್ಟಮಿ ಆಗಲ್ಲ. ಶ್ರೀಕೃಷ್ಣ ಜನ್ಮ ಅಷ್ಟಮಿಯ ದಿನದಂದು ಯಾವ ಗಳಿಗೆಯಲ್ಲಿ ಆಗಿದೆ, ಯಾವ ತಿಥಿಯಲ್ಲಿ ಆಗಿದೆ, ಈ ರೀತಿಯಲ್ಲಿ ಅಷ್ಟಮಿಯ ದಿನಕ್ಕೆ ಲೆಕ್ಕ ಹಾಕೋದು. ಆ ತಿಥಿ ಅದು ಎಲ್ಲ ಬಂದರೆ ಆವತ್ತು ಶ್ರೀಕೃಷ್ಣ ಜನಿಸಿದಂತ ಅರ್ಥ, ಅಷ್ಟಮಿಯ ದಿನದಂದು. ಇವತ್ತು ಅಷ್ಟಮಿ, ಆದರೆ ಉಡುಪಿಯಲ್ಲಿ ಶ್ರೀಕೃಷ್ಣ ಮಠದಲ್ಲಿ ಈ ತಿಂಗಳಲ್ಲಿ ಅಷ್ಟಮಿ ಆಚರಣೆ ಮಾಡುವುದಿಲ್ಲ. ಯಾಕಂತೇಳಿ ಇದು ಕರ್ಕಾಟಕ ಮಾಸದಲ್ಲಿ ಅಷ್ಟಮಿ ಬರುವಂಥದ್ದು. ಆಟಿ ಮಾಸ ಅಂತ ಹೇಳ್ತೇವೆ ತುಳುವಿನಲ್ಲಿ. ಕರ್ಕಾಟಕ ಮಾಸದಲ್ಲಿ ಬಂದಿರುವಂಥದ್ದು. ನಾಳೆಯಿಂದ ಶ್ರಾವಣ, ನಾಳೆ ಸಂಕ್ರಮಣ ಇದೆ. ಸಂಕ್ರಮಣದಿಂದ ಮರು ದಿವಸದಿಂದ ಶ್ರಾವಣ ಮಾಸ ಆಗುವುದು. ಶ್ರಾವಣದಲ್ಲಿ ಬರುವ ಅಷ್ಟಮಿ ದಿನ ಉಂಟಲ್ಲ, ಅದು ಆ ಅಷ್ಟಮಿಗೆ ಉಡುಪಿ ಕೃಷ್ಣ ಮಠದಲ್ಲಿ ಅಷ್ಟಮಿ ಆಚರಣೆ ಮಾಡ್ತಾರೆ. ಅದರಿಂದ ಪ್ರತಿ ತಿಂಗಳು ಸಹ ನಿಮಗೆ ಅಷ್ಟಮಿ ಬರ್ತದೆ, ಚೌತಿ ಬರ್ತದೆ, ಪಂಚಮಿ ಬರ್ತದೆ, ಏಕಾದಶಿ ಬರ್ತದೆ, ದ್ವಾದಶಿ ಬರ್ತದೆ, ತ್ರಯೋದಶಿ ಬರ್ತದೆ, ಸಪ್ತಮಿ ಬರ್ತದೆ, ಅಷ್ಟಮಿ ಬರ್ತದೆ, ನವಮಿ ಬರ್ತದೆ, ದಶಮಿ ಬರ್ತದೆ. ಅದರಿಂದಾಗಿ ನಿಮಗೆ ಪ್ರತಿ ದಿವಸವು ಪ್ರತಿ ತಿಂಗಳಲ್ಲಿ ಆಚರಣೆಗಳು ಬರ್ತವೆ. ಹಾಗಂತ ಹೇಳಿ ಚತುರ್ಥಿ ಬಂತ ಕೂಡಲೇ ಅದೆಲ್ಲ ಗಣೇಶ ಚತುರ್ಥಿ ಆಗುವುದಿಲ್ಲ. ಗಣೇಶ ಹುಟ್ಟಿದಂತಹ ಸಂದರ್ಭದಲ್ಲಿ ಇರುವಂತಹ ರಾಶಿ ನಕ್ಷತ್ರಗಳು ಎಲ್ಲವೂ ಆ ಚತುರ್ಥಿಯ ದಿನಕ್ಕೆ ಬಂದರೆ ಅದು ಗಣೇಶ ಚತುರ್ಥಿ. ಅದೇ ರೀತಿ ಅಷ್ಟಮಿ, ಎಲ್ಲ ಅಷ್ಟಮಿಗಳು ಕೃಷ್ಣ ಜನ್ಮಾಷ್ಟಮಿ ಆಗುವುದಿಲ್ಲ. ಕೃಷ್ಣ ಹುಟ್ಟಿದಂತಹ ಸಂದರ್ಭದಲ್ಲಿ ಇದ್ದಂತಹ ನಕ್ಷತ್ರ ರಾಶಿ ಇದೆಲ್ಲವೂ ಅಷ್ಟಮಿಯ ದಿನ ಬಂದರೆ ಅದು ಕೃಷ್ಣ ಜನ್ಮಾಷ್ಟಮಿ. ಆದ್ರಿಂದಾಗಿ ಕೃಷ್ಣ ಜನ್ಮಾಷ್ಟಮಿಗೂ ನಾವು ಆ ದಿವಸಕ್ಕೆ ಆಚರಣೆ ಮಾಡುವುದು. ಸಾಮಾನ್ಯವಾಗಿ ಇದು ಶ್ರಾವಣದಲ್ಲಿ ಬರಬೇಕಾದಂಥ ಹಬ್ಬಗಳು. ಆದರೆ ಈ ಬಾರಿ ಕ್ಯಾಲೆಂಡರ್ ಇದರಲ್ಲಿ ನಿಮಗೆ ಈ ತಿಂಗಳಲ್ಲೇ ಬಂದಿದೆ. ಅದರಿಂದಾಗಿ ನಾವು ಇಲ್ಲಿ ಕೆಲವೊಂದು ಕಡೆಗಳಲ್ಲಿ ಅಷ್ಟಮಿಯನ್ನು ಆಚರಣೆ ಮಾಡ್ತಾ ಇಲ್ಲ. ನಮ್ಮಲ್ಲಿ 2 ವಿಧ ಇದೆ. ಒಂದು ಮಕ್ಕಳ ಕಟ್ಟಿನವರು, ಮಕ್ಕಳ ಕಟ್ಟು ಅಂತ ಹೇಳ್ತೇವೆ ನಾವು. ಈ ಜನಿವಾರ ಹಾಕಿದಂಥವು ಬ್ರಾಹ್ಮಣ ಇರ್ಬೋದು, ವಿಶ್ವಕರ್ಮ ಇರ್ಬೋದು, GSBಗಳಿರ್ಬೋದು, ಅವರೆಲ್ಲ ಜನಿವಾರ ಹಾಕಿದವರು ಮತ್ತು ಜನಿವಾರ ಧಾರಣೆ ಮಾಡದವರು, ಬೇರೆ ಬೇರೆ ಪಂಗಡಗಳು. ಇದು 2 ವಿಧ ಇದೆ. ಇದೆಲ್ಲ ಅಳಿಯ ಕಟ್ಟಿನ ಸಂತಾನಕ್ಕೆ ಬರ್ತದೆ. ಬಂಟ್ರು ಇರ್ಬೋದು, ಬಿಲ್ಲವರು ಇರ್ಬೋದು, ಕುಲಾರರು ಇರ್ಬೋದು, ಇಂಥವರೆಲ್ಲ ಅಳಿಯ ಕಟ್ಟಿನ ಭೂತಾಳ ಪಾಂಡೆ ಕಟ್ಟ ಅಂತ ಹೇಳ್ತೇವೆ ನಾವು. ಆ ಕಟ್ಟಿನಲ್ಲಿ ಬರ್ತಾರೆ. ಆ ಕಟ್ಟಿನಲ್ಲಿ ಬರುವವರು ಈ ಅಷ್ಟಮಿಯನ್ನು ಆಚರಣೆ ಮಾಡ್ತಾರೆ. ಮಕ್ಕಳ ಕಟ್ಟಿನಲ್ಲಿ ಬರುವವರು ಮುಂದಿನ ಅಷ್ಟಮಿಯನ್ನು ಆಚರಣೆ ಮಾಡ್ತಾರೆ. ಆದ್ದರಿಂದಾಗಿ ಹಬ್ಬಗಳು ಎಲ್ಲರಿಗೂ ಒಂದೇ. ಕೃಷ್ಣ ಒಮ್ಮೆಲೆ ಹುಟ್ಟಿರುವುದು, 2 ಬಾರಿ ಹುಟ್ಟಿಲ್ಲ. ಗಣಪತಿಯು ಒಮ್ಮೆ ಹುಟ್ಟಿರುವುದು, 2 ಬಾರಿ ಹುಟ್ಟಿಲ್ಲ. ಅದರಿಂದಾಗಿ ನಮ್ಮ ಆಚರಣೆಯ ವಿಧಾನಗಳು ಬೇರೆ ಆಗುತ್ತದೆ. ಯಾಕಂದ್ರೆ ಮಕ್ಕಳ ಕಟ್ಟು ಮತ್ತು ಅಳಿಯ ಕಟ್ಟಂತ ಸಂಪ್ರದಾಯ ಇಲ್ಲಿರುವುದರಿಂದ ಆ ರೀತಿಯಾಗಿ. ಅದೇ ರೀತಿ ದಕ್ಷಿಣ ಭಾರತಕ್ಕೂ ಉತ್ತರ ಭಾರತಕ್ಕೂ ವ್ಯತ್ಯಾಸಗಳು ಬರ್ತವೆ. ದಕ್ಷಿಣ ಭಾರತದಲ್ಲಿ ನಾವು ಈ ಹಬ್ಬಗಳನ್ನ ಆಚರಿಸುವಾಗ ಉತ್ತರ ಭಾರತದಲ್ಲಿ ಹಬ್ಬಗಳು ಇರೋದಿಲ್ಲ. ಅವ್ರದ್ದು 1 ತಿಂಗಳು ಲೇಟ್ ಇರ್ತದೆ. ಈ ರೀತಿಯ ಸಂಪ್ರದಾಯಗಳು ಆಯಾ ಜಾಗಕ್ಕೆ ಸಂಬಂಧಪಟ್ಟ ಜಾಗಕ್ಕೆ ಮಾಡೋದು. ಯಾಕಂದ್ರೆ ಏಕ ಪ್ರಕಾರ ಹಬ್ಬಗಳು ಬರುವುದಿಲ್ಲ, ಒಂದೇ ದಿವಸ ತಾರೀಕಿಗೆ ಬರುವುದಿಲ್ಲ. ನಮ್ಮಲ್ಲೀಗ ನೀವು ಕ್ರಿಸ್ಮಸ್, ಕನ್ಯಾಮೇರಿಯಮ್ಮನ ಜನ್ಮದಿನ, ಇದೆಲ್ಲ ಪರ್ಟಿಕ್ಯುಲರ್ ಡೇಟ್ಗೆ ಬರ್ತದೆ. ಡಿಸೆಂಬರ್ 25, ಸೆಪ್ಟೆಂಬರ್ 8,
ಪರ್ಟಿಕ್ಯುಲರ್ ಡೇಟಿಗೆ ಬರ್ತದೆ. ಆದರೆ ಅವರದ್ದು ಪ್ರತಿಯೊಂದು ಚರ್ಚಿನ ವಾರ್ಷಿಕ ಹಬ್ಬಗಳು ಪರ್ಟಿಕ್ಯುಲರ್ ಡೇಟಿಗೆ ಬರೋದಿಲ್ಲ, ಬೇರೆ ಬೇರೆ ಡೇಟಿಗೆ ಬರ್ತದೆ. ಇದೇ ರೀತಿ ಅದು ಹಬ್ಬಗಳು ಚರ್ಚಿಗೆ ಸಂಬಂಧಪಟ್ಟ ವಾಡೆಗೆ ಸಂಬಂಧಪಟ್ಟ ಹಬ್ಬಗಳು. ಮುಸ್ಲಿಮರಲ್ಲಿ ಮೊಹರಮ್ಮು, ಬಕ್ರೀದ್, ಈದ್ ಮಿಲಾದ್ ಇದೆಲ್ಲ ಪರ್ಟಿಕ್ಯುಲರ್ ಡೇಟಿಗೆ ಬರೋದಿಲ್ಲ. ಅದು ಅವರ ಚಂದ್ರ ದರ್ಶನದ ಮೇಲೆ ಆಯಾ ತಿಂಗಳಲ್ಲಿ ನಿರ್ಧಾರ ಆಗೋದು. ಎಲ್ಲ ಹಬ್ಬಗಳು ಅವ್ರದ್ದು ಅಮಾವಾಸ್ಯೆಗೆ ಇಲ್ಲದ ಅಮಾವಾಸ್ಯೆ ಮರುದಿವಸ ಈ ರೀತಿಯಾಗಿ ಬರುವುದು. ಎಲ್ಲ ಹಬ್ಬಗಳು ನೋಡಿ ಒಂದು ಅಮಾವಾಸ್ಯೆಗೆ ಬರ್ತದೆ, ಇಲ್ಲ ಅಮಾವಾಸ್ಯೆ ಮರುದಿವಸ. ಈಗ ಚಂದ್ರ ನಾವು ಸೂರ್ಯನನ್ನು ಅನುಸರಿಸ್ಕೊಂಡು ಹೋದರೆ ಮುಸ್ಲಿಮರು ಚಂದ್ರನನ್ನು ಅನುಸರಿಸ್ಕೊಂಡು ಹೋಗ್ತಾರೆ. ನಮ್ಮ ಕ್ಯಾಲೆಂಡರ್ ವರ್ಷದಲ್ಲಿ 365 ದಿವಸಗಳಿದ್ದರೆ ಅವರ ಹಿಜರಿ ಶಕದ ಕ್ಯಾಲೆಂಡರ್ ವರ್ಷದಲ್ಲಿ 360 ದಿನಗಳಿರುವುದು. ತಿಂಗಳಿಗೆ 30 ದಿನ. 15 ದಿನಕ್ಕೆ ಅಮಾವಾಸ್ಯೆ ಬರ್ತದೆ, ಮತ್ತೊಂದು 15 ದಿವಸಕ್ಕೆ ಹುಣ್ಣಿಮೆ ಬರ್ತದೆ. ಅದರಿಂದ ಅದು ಆ ರೀತಿಯ ಲೆಕ್ಕಾಚಾರಗಳು ಖಗೋಳಶಾಸ್ತ್ರದ ಪ್ರಕಾರ ನಡೆದಿರುವಂಥದ್ದು. ಅದರಿಂದಾಗಿ ನಮಗೆ ಈಗ ಸ್ವಾತಂತ್ರ್ಯ ಮತ್ತು ಅಷ್ಟಮಿ ಒಂದೇ ದಿವಸ ಬಂದಿದೆ. ಮುಂಚೆ ಹೇಗಿತ್ತು ಸರ್? ಈಗ ಅಷ್ಟಮಿಯನ್ನು ಆಚರಣೆ ಮಾಡೋದಕ್ಕೂ ಮೊದಲು ಆಚರಣೆ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಆಗಿದೆ ಅಂತ ಹಬ್ಬಗಳಲ್ಲಿ? ಏನಂತ ಹೇಳಿದರೆ, ಮೊದಲು ಈ ಅಷ್ಟಮಿಯ ಆಚರಣೆ ಸಾರ್ವಜನಿಕವಾಗಿ ಇರಲಿಲ್ಲ. ಸಾರ್ವಜನಿಕವಾಗಿ ಅಷ್ಟಮಿಯ ಆಚರಣೆ ಬಂದದ್ದು ಇತ್ತೀಚಿನ ಒಂದು 30-40 ವರ್ಷಗಳಿಂದ. 40 ವರ್ಷಗಳಿಂದ ಸಾರ್ವಜನಿಕವಾಗಿ ಅಷ್ಟಮಿ ಆಚರಣೆ ಬಂದಿತ್ತು. ಮೊದಲು ಮಂಗಳೂರಿನ ಅಷ್ಟಮಿ ಅಂತ ಹೇಳಿದರೆ ಅತ್ತಾವರದ ಅಷ್ಟಮಿ ಅಂತ ಲೆಕ್ಕ. ಅತ್ತಾವರದಲ್ಲಿ ದೇವಸ್ಥಾನ ಇದೆ, ಚಕ್ರಪಾಣಿ ದೇವಸ್ಥಾನ ಇದೆ, ಅಂದರೆ ಕೃಷ್ಣನ ದೇವಸ್ಥಾನ. ಅಲ್ಲಿ ಅತ್ತಾವರದ ಮೊಸರು ಕುಡಿಕೆ ಅಂತ ಹೇಳಿದರೆ ಅದು ಭಾರಿ ದೊಡ್ಡ ಮಟ್ಟದ ಹಬ್ಬ. ಅದು ವೆನ್ಲಾಕ್ ಆಸ್ಪತ್ರೆಯಿಂದ ಶುರುವಾದರೆ ನಂದಿಗುಡ್ಡೆ ಸ್ಮಶಾನದವರೆಗೆ ಇಡೀ ರೋಡಲ್ಲಿ ಅದು ಹಬ್ಬದ ವಾತಾವರಣ. ಅದ ನಂತರ ಕದ್ರಿಯಲ್ಲಿ ಅಷ್ಟಮಿ ಆಚರಣೆ ಆರಂಭವಾಯಿತು. ಕದ್ರಿಯಲ್ಲಿ ಅಷ್ಟಮಿ ಆಚರಣೆ ಯಾಕೆ ಆರಂಭವಾಯಿತು ಅಂತ ಹೇಳಿದರೆ, ಅಲ್ಲಿ ಕೃಷ್ಣ ದೇವಸ್ಥಾನ ಇರೋದು ಕದ್ರಿ ಕಂಬಳದಲ್ಲಿ. ಅಲ್ಲಿಂದ ವಿಗ್ರಹದ ಮೆರವಣಿಗೆ ಹೋಗುವುದು. ಕದ್ರಿ ಕಂಬಳದಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದಿಂದ ಕದ್ರಿಗೆ ದೇವರ ವಿಗ್ರಹ ಹೋಗಿ ಅಲ್ಲಿ ಆಚರಣೆ ಆಗೋದು. ಯಾಕಂದರೆ ದೇವಸ್ಥಾನದ ಪರಿಸರ ಅಷ್ಟು ದೊಡ್ಡ ಸ್ಥಳಾವಕಾಶ ಇದೆ, ಆ ಕಾರಣಕ್ಕಾಗಿ ಅಲ್ಲಿ ಕದ್ರಿದು ಅಷ್ಟಮಿ ಆಗೋದು. ಅದೇ ರೀತಿ ನಿಮಗೆ ಎಲ್ಲೆಲ್ಲಿ ಕೃಷ್ಣ ದೇವಸ್ಥಾನಗಳಿವೆಯೋ ಅಲ್ಲಿ ಅಷ್ಟಮಿ ಆಚರಣೆ ಆಗುತ್ತದೆ. ಉಡುಪಿಯಲ್ಲಿ ಶ್ರೀಕೃಷ್ಣನ ದೇವಸ್ಥಾನ ಇದೆ, ಮಠಗಳಿವೆ, ಅಲ್ಲಿ ಶ್ರೀಕೃಷ್ಣನನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು. ಆದ್ದರಿಂದಲೇ ಉಡುಪಿ ಅಲ್ಲಿ ಅಷ್ಟಮಿಯ ಮರುದಿನದ ಬಾಲಲೀಲೋತ್ಸವ ಏನಿದೆ ಅದು ವಿಜೃಂಭಣೆ. ಆದ್ದರಿಂದಾಗಿ ನಮಗೆ ಎಲ್ಲ ಕಡೆಗಳಲ್ಲಿ ಅಷ್ಟಮಿಯ ಮರುದಿನ ವಸ್ತು ತೊಡಕು ಅಂತ ಹೇಳ್ತೇವೆ ಘಟದ ಮೇಲೆಲ್ಲ, ಯುಗಾದಿಯ ಮರುದಿವಸ ಮಾಡುವ ರೀತಿಯಲ್ಲಿ. ಅಂದರೆ ಅಷ್ಟಮಿಯ ಮರುದಿನ ನಾವಿಲ್ಲಿ ಅಷ್ಟಮಿ ಅಂದರೆ ಮರುದಿವಸ ಗುಂಡೆಮೆ ಅಂತ ಹೇಳ್ತೇವೆ. ಯಾಕಂದ್ರೆ ಅವತ್ತು ನಾನ್ ವೆಜ್ ಮಾಡುವುದು ಅಂತ. ಅದು ಪ್ರಾಸಪದ ಅಲ್ಲ, ಹಾಗಾದ್ರೆ ಸೆಲೆಬ್ರೇಷನ್ ಮಾಡೋದು. ಯಾಕಂದ್ರೆ ಅಷ್ಟಮಿಯ ದಿವಸ ನಾವೆಲ್ಲರೂ ಕೃಷ್ಣನ ಜನನಕ್ಕಾಗಿ, ಕೃಷ್ಣನ ಆಗಮನಕ್ಕಾಗಿ ಉಪವಾಸವಿದ್ದು ವ್ರತ ಮಾಡಬೇಕಂತ ಇದೆ. ನಾವೇನು ಮಾಡ್ತೇವೆ, ಕೃಷ್ಣನ ಹೆಸರು ಹೇಳಿಕೊಂಡು ಮಧ್ಯಾಹ್ನವೇ ಗಟ್ಟಿಯಾಗಿ ಊಟ ಮಾಡ್ತೇವೆ. ಕೃಷ್ಣನ ಜನನ ಆದ ಮೇಲೆ ಅದನ್ನು ಸಂಭ್ರಮಿಸ್ತೇವೆ. ಅಷ್ಟಮಿಯ ಮರುದಿವಸ ವಿಟ್ಲಪಿಂಡಿ ಅಂತ ಅದಕ್ಕೆ ಹೇಳ್ತೇವೆ. ಆವತ್ತು ಎಲ್ಲರ ಮನೆಯಲ್ಲೂ ನಾನ್ ವೆಜ್ ಆಹಾರ ಪದ್ಧತಿ, ಅದರಲ್ಲಿ ಏನು ಮಾಡಲಿಕ್ಕೆ ಇಲ್ಲ. ಆ ರೀತಿಯಾಗಿ ನಮಗೆ ಅದನ್ನು ಸಾರ್ವಜನಿಕವಾಗಿ ಇದು ಮಾಡಬೇಕು ಅಂತ ಹೇಳಿದರೆ, ಕೃಷ್ಣ ಅಂದರೆ ಯಾರು? ಶ್ರೀಲೋಲ ಅಂತ ಹೇಳ್ತಾರೆ, ಪವಾಡ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಪ್ರಧಾನ ಕಥಾನಾಯಕನೇ ಶ್ರೀಕೃಷ್ಣ. ಅದರಿಂದ ಅಂತಹ ಕೃಷ್ಣನನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಪೂಜಿಸ್ತೇವೆ, ಆರಾಧಿಸ್ತೇವೆ. 16,000 ಗೋಪಿಕಾ ಸ್ತ್ರೀಯರಿಗೆ ಪುನರ್ಜನ್ಮ ಕೊಟ್ಟಂತಹ ಮಹಾನುಭಾವ ಅಂತ ಹೇಳ್ತೇವೆ. ಅದರಿಂದಾಗಿ ಅವನ ಆ ಬಾಲಲೀಲೆಗಳು ಏನಿದೆ ಅದನ್ನು ಈಗಿನ ಜನರೇಷನ್ಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮೊಸರು ಕುಡಿಕೆಯ ವಿಚಾರದಲ್ಲಿ ಮಾಡ್ತೇವೆ. ಈಗ ಮೊಸರು ಕುಡಿಕೆ ಅಂತ ಹೇಳಿದರೆ ಅವನಿಗೆ ಒಂದು ಅಭ್ಯಾಸ ಇತ್ತು ಚಿಕ್ಕದಿರುವಾಗ, ಮೊಸರು ಕದಿಯುವುದು.
ಉಪದ್ರ ಮಾಡುವುದು, ಬೆಣ್ಣೆ ಕದಿಯುವುದು, ಇದೆಲ್ಲಿತ್ತು. ಅದನ್ನು ನಾವು ಈಗಿನ ಮಕ್ಕಳಲ್ಲಿ ನಾವು ನೋಡ್ತೇವೆ. ಅದರಿಂದಾಗಿ ಶ್ರೀಕೃಷ್ಣ ವೇಷ ಸ್ಪರ್ಧೆ, ಫೋಟೋ ಸ್ಪರ್ಧೆ ಇಂಥದ್ದೆಲ್ಲ ಬಂದದ್ದು ಆ ಕಾರಣಕ್ಕಾಗಿ. ಮಕ್ಕಳಿಗೆ ನಾವು ಈಗಲೇ ಜ್ಞಾನವನ್ನು ಕೊಟ್ಟರೆ, ಧರ್ಮದ ಬಗ್ಗೆ ವ್ಯಾಖ್ಯಾನಗಳನ್ನು ಕೊಟ್ಟರೆ, ಅದನ್ನು ಯಾಕೆ ಮಾಡ್ತೇವೆ ಎನ್ನುವುದು ಆ ಮಕ್ಕಳಿಗೆ ನಾವು ತಿಳುವಳಿಕೆ ಕೊಟ್ಟರೆ, ಆ ಮಕ್ಕಳಿಗೆ ನಮ್ಮ ಧರ್ಮದ ಬಗ್ಗೆ, ನಮ್ಮ ಆಚರಣೆ ಬಗ್ಗೆ ಒಂದು ಪ್ರೀತಿ ಅಭಿಮಾನ ಕಲ್ಪನೆಗಳಿರ್ತದೆ. ಇದು ಯಾರೋ ಒಂದು ಮಾಡಿದ್ದಾರೆ, ನಾವು ಅದನ್ನು ಅನುಸರಿಸ್ಕೊಂಡದಲ್ಲ. ಅನುಸರಿಸ್ಕೊಂಡು ಹೋಗೋ ರೀತಿಯಲ್ಲಿ ಹಿಂದಿನವರು ಯಾವ ರೀತಿ ಮಾಡಿದ್ದಾರೆ, ಅದು ಯಾಕೆ ಮಾಡಿದ್ದಾರೆ. ಒಂದು ದಿನದ ಮಟ್ಟಿಗೆ ನಾವು ಕೃಷ್ಣನಾಗಿ ಇದ್ರೆ ಸಾಕ, ಪ್ರತಿದಿನವೂ ಹಾಗೆ ಇರಬೇಕಾ? ಕೆಲವರನ್ನು ಕೃಷ್ಣನನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಲಾಗ್ತಾ ಇದೆ. ಅದರಿಂದಾಗಿ ಆ ಕೃಷ್ಣನ ಹಬ್ಬ ಏನಿದೆ ಅದನ್ನು ನಾವು ಒಂದು ರೀತಿಯಲ್ಲಿ ಒಂದು ಕೌಟುಂಬಿಕ ಹಬ್ಬವಾಗಿ ನಾವು ಆಚರಣೆ ಮಾಡ್ತೀವಿ. ಎಲ್ಲರ ಮನೆಯಲ್ಲೂ ಕೃಷ್ಣನ ಹಬ್ಬವೇ, ಅಷ್ಟಮಿಯೇ. ಅದರಿಂದಾಗಿ ನಾವು ಕೌಟುಂಬಿಕವಾಗಿ ಅದನ್ನು ಆಚರಣೆ ಮಾಡೋದು. ದೂರದಲ್ಲಿರುವವರು ನಿಂಟರು ಸಿಟಿಗೆ ಬರೋದು, ಯಾಕಂದರೆ ಹಬ್ಬಗಳು ಎಲ್ಲಿ ವಿಜೃಂಭಣೆ ಆಗ್ತದೆ ಹಾಗೆ ಸಿಟಿಗೆ ಬರೋದು, ಸಿಟಿಯಲ್ಲಿರುವವರು ಹಳ್ಳಿಗೆ ಹೋಗೋದು, ಇದೆಲ್ಲ ಅಷ್ಟಮಿಯ. ಸರ್, ಈಗ ಒಂದೊಂದು ಹಬ್ಬಕ್ಕೆ ಒಂದೊಂದು ಸ್ಪೆಷಲ್ ತಿಂಡಿ ತರ ಮಾಡ್ತಾರಲ್ವಾ? ಇವಾಗ ನಾಗರ ಪಂಚಮಿಗೆ ಅದೇನು ಹಳದಿ ಎಲೆಯಲ್ಲಿ ಕಡುಬು, ಮತ್ತೆ ಈಗ ಅಷ್ಟಮಿಗೆ ಕೊಟ್ಟಿಗೆ ಅಥವಾ ಅದೆಲ್ಲ ಯಾವ ರೀತಿ ಸರ್? ಅದು ಪರ್ಟಿಕ್ಯುಲರ್ ಆಗಿ ಯಾಕೆ ಹೇಳಿದ್ರೆ, ಈ ಅಷ್ಟಮಿ ಬರುವುದು ಯಾವ ಸಾಮಾನ್ಯವಾಗಿ ಈ ಆಷಾಢ ಮಾಸದಲ್ಲಿ, ಕರ್ಕಾಟಕ ಮಾಸ ಅಂತ ನಾವು ಹೇಳಿದ ಆ ಸಂದರ್ಭದಲ್ಲಿ ಮಾಡೋದು. ಇಡೀ ಮಾಸ ಜನರಿಗೆ ಭಾರಿ ಕಷ್ಟ ಇತ್ತು ಆ ಕಾಲದಲ್ಲಿ, ಊಟಕ್ಕೂ ತತ್ವ ಇತ್ತು. ಅದರಿಂದಾಗಿ ನೀವು ಆ ಕರ್ಕಾಟಕ ಆಟಿ ಅಂತೇಳಿ ಆ ಮಾಸದಲ್ಲಿ ನಿಮಗೆ ಎಲ್ಲ ರೀತಿಯ ಬಗೆ ಬಗೆಯ ಸಸ್ಯಾಹಾರಿ ತಿನಿಸುಗಳು, ಅದು ಯಾಕಂದ್ರೆ ಅದೆಲ್ಲ ನಿಮ್ಮ ಮನೆಯ ಸುತ್ತಮುತ್ತ ಸಿಗುವಂಥದ್ದು, ಅದನ್ನೆಲ್ಲ ನೀವು ಪರ್ಚೇಸ್ ಮಾಡಿಕೊಂಡು ಬರಬೇಕಾಗಿಲ್ಲ, ಅಲ್ಲೇ ಸಿಗ್ತದೆ. ಅದು ನಿಮಗೆ ಇದು ಕೆಸುವಿನ ಎಲೆ ಇರ್ಬೋದು, ತಜಂಕ್ ಇರ್ಬೋದು, ತಜಂಕ್ ಅಂತ ಹೇಳ್ತೇವೆ ನಾವು ಹೇಳ್ತೇವೆ, ಅದು ಇರ್ಬೋದು, ಈ ಪತ್ರೊಡೆ ಅದೆಲ್ಲ ಮಾಡೋದು. ಅದೆಲ್ಲ ಮಾಡೋದು ಯಾಕೆ ಅಂತ ಹೇಳಿದರೆ, ಆ ಸಂದರ್ಭದಲ್ಲಿ ನಿಮಗೆ ಅಂಗಡಿಯಿಂದ ಹೋಗಿ ತರಲಿಕ್ಕೆ ತಾಕತ್ತಿಲ್ಲದಂಥ ಪರಿಸ್ಥಿತಿ ಇತ್ತು, ಸಾಮರ್ಥ್ಯ ಇರಲಿಲ್ಲ. ಆದ್ದರಿಂದ ಆ ತಿಂಗಳು ಅಷ್ಟು ಕಷ್ಟ. ಒಂದನೇದು ಧೋ ಅಂತ ಮಳೆ ಸುರಿತದೆ, ಹೊರಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಮನೆಯಲ್ಲೂ ಬೇರೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಹೊಟ್ಟೆ ತುಂಬಬೇಕಲ್ಲ, ಅನ್ನ ಊಟ ಮಾಡಬೇಕಾದ್ರೆ ಏನಾದ್ರೂ ಒಂದು ರುಚಿಗೆ ಪಲ್ಯ ಬೇಕಲ್ಲ. ಅದಕ್ಕೆ ಏನಿಲ್ಲ, ಅಂಗಳದಲ್ಲಿದ್ದ ಎಲೆಯನ್ನು ಕಿತ್ತಾಕಿಕೊಂಡು ಮತ್ತೆ ಒಂದು ಉಪ್ಪು ಕರಿ ಮಾಡೋದು, ಯಾಕೆ ಆ ರೀತಿ ಮಾಡ್ತಾ ಇದ್ರು. ಅದರಿಂದಾಗಿ ನಮ್ಗೆ ಈ ಆಷಾಢ ಮಾಸದಲ್ಲಿ ಅಂಥದ್ದೆಲ್ಲ ಸುತ್ತುಗಳನ್ನು ತಿನ್ಲಿಕ್ಕೆ ಸಿಗ್ತಿತ್ತು. ಒಂದರಿಂದ ಆರೋಗ್ಯಕ್ಕೂ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು. ಅದರಿಂದಾಗಿ ಅದು ಆ ರೀತಿಯಾಗಿ ಸಿಗ್ತಾ ಇತ್ತು. ಅದರಿಂದ ಆ ಮಾಸ ಅಷ್ಟು ಕಷ್ಟಕರವಾಗಿದ್ದರಿಂದ ಅದನ್ನೆಲ್ಲ ಹಿರಿಯರು ಮಾಡಿಕೊಂಡು ಬಂದರು. ನಿಮ್ಗೆ ಆ ಸಂದರ್ಭದಲ್ಲಿ ಅಕ್ಕಿ ಇಲ್ಲದ ಸಂದರ್ಭದಲ್ಲಿ ಈ ಬಿದಿರು ಇದೆಯಲ್ಲ, ಬಿದಿರಿನಲ್ಲಿ ಅಕ್ಕಿ, ಬಿದಿರಿನ ಹೂ ಹೋಗುವ ಸಂದರ್ಭದಲ್ಲಿ ಅಕ್ಕಿ ಬೀಳ್ತದಂತೆ, ಬಿದಿರಿನ ಅಕ್ಕಿ. ಆ ಅಕ್ಕಿಯನ್ನು ಸಂಗ್ರಹಿಸಿ ಬಂದು ಮನೆಯಲ್ಲಿ ದೋಸೆ ಮಾಡಿದವರಿದ್ದಾರಂತೆ ಆ ಕಾಲದಲ್ಲಿ. ಅಂಥದ್ದೆಲ್ಲ ಕಷ್ಟಗಳು ಇದ್ದ ಸಮಯವೂ ಇತ್ತು. ಈಗ ಕೇಳಿದ್ದೆಲ್ಲ ಆನ್ಲೈನ್ ಅಲ್ಲಿ ಆರ್ಡರ್ ಕೊಟ್ಟು ಬರುವಂತ ಸಂದರ್ಭವೂ ಇದೆ. ಈಗ ಸೆಲೆಬ್ರೇಷನ್ ಮಾಡೋದು, ತಿಂತಿದ್ದೇವರು ಅಂತ ಹೇಳಿ ನಾವೀಗ ಸೆಲೆಬ್ರೇಷನ್ ಮಾಡುವಂತ ಪರಿಸ್ಥಿತಿಗೆ ಬಂದಿದ್ದೇವೆ. ಅದರಿಂದಾಗಿ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಹೋಲಿಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಆಗಿನ ಕಾಲವೇ ಚಂದ ಅಂತ ಹೇಳುವವರು ಇದ್ದಾರೆ, ಈಗಿನ ಕಾಲವೇ ವೈಭವಪೇತ ಅಂತ ಹೇಳುವವರು ಇದ್ದಾರೆ. ವಾಸ್ತವವಾಗಿ ನಿಮಗೆ ಕೌಟುಂಬಿಕ ನೆಲೆಗಟ್ಟಿನಲ್ಲಿ ಆಗಿನ ಕಾಲವೇ ಚಂದ. ಒಂದು ಅಜ್ಜಿ ಇದ್ರು, ಅಜ್ಜ ಇದ್ರು, ಒಂದು 10 ಫ್ಯಾಮಿಲಿ ಒಟ್ಟಿಗೆ ಇತ್ತು, ಕೂಡು ಕುಟುಂಬ ಇತ್ತು, ದೈವ ದೇವರುಗಳಿತ್ತು, ಎಲ್ಲವೂ ಇತ್ತು ಒಂದು ಮನೆಯಲ್ಲಿ. ಈಗ ಒಂದು ಬೇಕು 2 ಸಾಕು ಅಂತ ಆ ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದೇವೆ. ಈಗ ನಮಗೆ ಇಡೀ ತುಳುನಾಡಿನ ಸಂಪ್ರದಾಯಗಳನ್ನು ನೀವು ನೋಡಿ, ಪ್ರತಿಯೊಂದು ಕುಟುಂಬಕ್ಕೂ ಒಂದು ಕುಟುಂಬದ ನಾಗಮನ ಅಂತ ಇದೆ. ನೀವು ನಿಮ್ಮ ಕುಟುಂಬದ ನಾಗಮನಕ್ಕೆ ಹೋಗಿ ಹಾಲೇರಿಬೇಕು ಅಂತ ಹೇಳ್ತಾರೆ. ಕೆಲವರಿಗೆ ನಮ್ಮ ಕುಟುಂಬ ಇಲ್ಲಿ ಅಂತಲೇ ಗೊತ್ತಿರುವುದಿಲ್ಲ, ನಮ್ಮ ನಾಗಮನ ಇಲ್ಲಿ ಅಂತಲೇ ಗೊತ್ತಿರುವುದಿಲ್ಲ.
ಅದಕ್ಕೆ ಪರ್ಯಾಯವಾಗಿ ಏನು ಮಾಡ್ತಾರೆ, ಒಂದು ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ, ಇಲ್ಲಾಂದರೆ ಉಡುಪಿಗೆ ಹೋಗ್ತಾರೆ, ಎಲ್ಲಿ ನಾಗಾರಾಧನೆ ಕ್ಷೇತ್ರ ಇದೆ ಅಲ್ಲಿಗೆ ಹೋಗ್ತಾರೆ. ಆದರೂ ಕುಟುಂಬದ ನಾಗನನ್ನು ಹುಡುಕಬೇಕಂತ ಹೋದವರು ಇದ್ದಾರೆ, ಹುಡುಕಿ ಸಕ್ಸಸ್ ಆದವರು ಇದ್ದಾರೆ. ನಿಮಗೆ ಉದಾಹರಣೆಗೆ ನಾನು UB ಮಲ್ಯ, ವಿಜಯ್ ಮಲ್ಯ ಅವರ ಕುಟುಂಬದ ನಾಗಮನ ಇರುವುದು ಬಂಟ್ವಾಳ ತಾಲೂಕಿನ ಅಹಮದಾಬಾದ್ ಹತ್ರ. ಅವರು ಅದನ್ನು ಹುಡ್ಕೊಂಡು ಬಂದಿದ್ರು ಅವರು, ಅವ್ರಿಗೆ ತೊಂದರೆ ಆದ ಸಂದರ್ಭದಲ್ಲಿ ಅದನ್ನು ಮತ್ತೆ ಅವರು ಜೀರ್ಣೋದ್ಧಾರೆಲ್ಲ ಮಾಡಿಸಿದ್ರು. ಅದರ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಮಾತ್ರ ಅವ್ರು ಬರ್ಲಿಕ್ಕೆ ಆಗಲಿಲ್ಲ. ಹಾಗೆ ಒಂದೊಂದು ನಾಗಮನಗಳು ಒಂದೊಂದು ಅದು ಯಾಕೆ ಮಾಡಿದ್ರು ಆ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಇಡೀ ಕುಟುಂಬ ಅಲ್ಲಿ ಸೇರಬೇಕು ಅಂತ ಹೇಳಿ. ಈಗ ಆ ನಾಗಮನಕ್ಕೆ ನಾವು ಈ ವರ್ಷ ಹೋದ್ರೆ ನಮ್ಮ ಕುಟುಂಬದಲ್ಲಿ ಎಷ್ಟು ಬಂದಿದ್ದಾರೆ ಅಂತ ಗೊತ್ತಾಗ್ತದೆ ನಮ್ಗೆ. ಅದರ ನಂತರ ಅವರ ಸಂಪರ್ಕ ಇಲ್ಲ ಅವರ ಕೆಲಸದಲ್ಲಿ. ಅದಕ್ಕೆ ಹೇಳಿದ ಕುಟುಂಬ ನಾಗಮನ ಯಾಕೆ ಮಾಡಿದ್ರು ಇಂದಿನ ಹಿರಿಯರು. ಎಲ್ಲ ಒಂದು ಕುಟುಂಬ ಒಂದು ಕಡೆ ಒಂದು ದಿವಸ ಸೇರ್ಬೇಕು ಅಂತ. ಈ ದೈವಾರಾಧನೆ ಕುಟುಂಬದ ಮನೆಯಲ್ಲಿ ದೈವಾರಾಧನೆ ಆಗೋದು, ಇಡೀ ಕುಟುಂಬ ಸೇರ್ಬೇಕು. ಆಗ ಹೇಳ್ತಾರೆ ಎಲ್ಲರೂ ಬರಬೇಕು, ಎಲ್ಲರೂ ಬಂದು ಒಂದೊಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ. ಯಾಕಂತ ಹೇಳಿ ನೀವು ಅದರಲ್ಲಿ ಪಾಲ್ಗೊಳ್ಬೇಕು. ಒಂದು ಕುಟುಂಬ ಇರಬೇಕು ಅಂತ ಹೇಳಿ. ಒಂದೊಂದು ಕುಟುಂಬದಲ್ಲಿ ಎಷ್ಟೆಷ್ಟು ಮಂದಿ ಇದ್ದಾರೆ ಅಂತ ನೆನೆಸ್ಕೊಂಡ್ರಿ, 300-400 ಮಂದಿ ಇದ್ದಂಥ ಕುಟುಂಬಗಳು ಇವೆ, ಕೂಡು ಕುಟುಂಬಗಳು. ಅದರಿಂದಾಗಿ ಇಂದಿನ ಕಾಲದ ಹಿರಿಯರು ಏನು ಒಂದು ಚೌಕಟ್ಟನ್ನು ರೂಪಿಸಿದ್ದಾರೆ, ಅದು ನಮ್ಮ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಬೇಕಾಗಿ ಹೊರತು ಎಲ್ಲರನ್ನು ಒಟ್ಟಿಗೆ ಸೇರಿಸಲಿಕ್ಕೆ ಬೇಕಾಗಿ ಹೇಳಿ ಆ ರೀತಿಯಾಗಿ ನಡ್ಕೊಂಡು ಬಂದಂಥ ಸಂಸ್ಕೃತಿ ನಮ್ಮದು. ಅದಕ್ಕೆ ಹೇಳೋದು ಭಾರತೀಯ ಸಂಸ್ಕೃತಿ ಅಂತ ಹೇಳಿದರೆ ಇಡೀ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಇಂಥ ಸಂಸ್ಕೃತಿ ಸಿಗ್ಲಿಕ್ಕಿಲ್ಲ ಅಂತ ಹೇಳಿ. ವಿವಿಧತೆಯಲ್ಲಿ ಏಕತೆಯನ್ನು ಕಾಪಾಡಿಕೊಳ್ಳುವವರು ನಾವು ಅಂತ. ಸರ್, ಈಗ ನಮ್ಮ ಭಾರತ ಡಿಜಿಟಲೀಕರಣ ಆಗಿರೋದಂತೂ ನಿಜ, ಆದರೆ ಇನ್ನಷ್ಟು ವಿಷಯಗಳಲ್ಲಿ ಇನ್ನೂ ಅಪ್ಡೇಟ್ ಆಗಲಿಕ್ಕಿದೆ ಸರ್. ಇದೆಲ್ಲ ಮುಂದಿನ ದಿನಗಳಲ್ಲಿ ಆಗ್ಬೋದಾ ಅಂತ? ಇವಾಗ ಸಮಾನತೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಆರೋಗ್ಯದ ಮುಂದಿನ ದಿನಗಳು ನಮಗೆ ಅತ್ಯಂತ ಕಷ್ಟದ ದಿನಗಳು ಅಲ್ಲ, ಆದರೆ ಸವಾಲಿನ ದಿನಗಳು. ಕಷ್ಟದ ದಿನಗಳಲ್ಲ, ಸವಾಲಿನ ದಿನಗಳು. ದೇಶ ಈಗ ಅಭಿವೃದ್ಧಿಯತ್ತ ಹೋಗ್ತಾ ಇದೆ. ಅಭಿವೃದ್ಧಿಶೀಲ ದೇಶಗಳು ಏನು ಇದೆ, ಅಮೆರಿಕ, ಬ್ರಿಟನ್, ಜಪಾನ್, ಜರ್ಮನಿ, ಈ ರೀತಿಯ ಅಭಿವೃದ್ಧಿಶೀಲ ದೇಶಗಳೇನು, ಅದರ ಸಾರಿಗೆ ನಾವು ಸೇರ್ತಾ ಇದ್ದೇವೆ. ನಾವು ಸೇರ್ತಾ ಇದ್ದೇವೆ. ಆದ್ದರಿಂದಾಗಿ ನಮ್ಮಲ್ಲಿ ಇರುವಂತಹ ಎಲ್ಲ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಂಡು ನಾವು ಮುನ್ನಡೆ ಇಡುವಂಥ ಸಂದರ್ಭದಲ್ಲಿ ಈ ಡಿಜಿಟಲೀಕರಣವು ಒಂದು ಬರೀ ದೊಡ್ಡ ಸಾಧನೆ. ಇಡೀ ದೇಶದ ಇರುವಂತಹ ಎಲ್ಲ ಸಂಪನ್ಮೂಲಗಳು ಕ್ರೋಢೀಕರಣ ಆದರೆ ನಮಗೆ ಬೇರೆ ದೇಶದಿಂದ ಯಾವುದನ್ನು ಆಮದು ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬರುವುದಿಲ್ಲ. ನರೇಂದ್ರ ಮೋದಿಯವರು ತಂದಂಥ ಆತ್ಮನಿರ್ಭರ ಭಾರತ ಅಂತ ಹೇಳಿ ಒಂದು ಸ್ಲೋಗನ್ ಏನಿದೆ, ಅದೇನು ಚಿಕ್ಕ ಸಾಹಸ ಏನಲ್ಲ. ನಾವು ಯಾವುದಕ್ಕೆ ವಿದೇಶಿ ತಂತ್ರಜ್ಞಾನವನ್ನು, ವಿದೇಶಿ ನೆಲವನ್ನು ಎಲ್ಲ ಬಳಸಿಕೊಳ್ತಾ ಇದ್ದೇವ, ಈಗ ಅದೇ ಇದನ್ನು ನಾವು ಇಲ್ಲಿ ತಯಾರಿಸ್ತಾ ಇದ್ದೇವೆ. ತಯಾರಿಸಿ ನಾವು ರಫ್ತು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಆಮದು ಎಷ್ಟು ಇದೆಯಾ ಅದಕ್ಕಿಂತ ಜಾಸ್ತಿ ರಫ್ತು ಇದೆ, ರಫ್ತು ಪ್ರಮಾಣ ಇದೆ. ಆಮದು ಪ್ರಮಾಣಕ್ಕಿಂತ ರಫ್ತು ಪ್ರಮಾಣ ಜಾಸ್ತಿ ಇದೆ. ಇದು ಈ ದೇಶದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರ್ತಾ ಇರೋದು. ನಮ್ಮಲ್ಲಿ ಈಗ ನಾವು ಈ ಸೋಲಾರ್ ವ್ಯವಸ್ಥೆಯನ್ನು, ನೀರಿನಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ, ಅಣು ವಿದ್ಯುತ್ ಶಕ್ತಿ ಉತ್ಪಾದನೆ, ಇಂಥದ್ದೆಲ್ಲವನ್ನೆಲ್ಲ ನಾವು ನಮ್ಮಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮಲ್ಲಿ ಪೆಟ್ರೋಲ್ ಇಲ್ಲ, ಅದಕ್ಕೆ ಬೇಕಾಗಿ ನಾವು LPG, CNG, ವಿದ್ಯುತ್. ಯಾಕಂದರೆ ವಿದ್ಯುತ್ತಲ್ಲಿ ನಾವು ಸ್ವಾವಲಂಬಿಗಳು. ವಿದ್ಯುತ್ ಕ್ಷೇತ್ರದಲ್ಲಿ ಈಗ ನಾವು ಸ್ವಾವಲಂಬಿಗಳು. ನಾವು ಸೂರ್ಯನ ಬೆಳಕನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ತಾ ಇದ್ದೇವೆ. ಸೋಲಾರ್ ಪ್ಲಾಂಟೇಶನ್ಗಳೆಲ್ಲ ಬಂದಿದೆ. ಈಗ ಪ್ರತಿ ಮನೆಯಲ್ಲೂ ಸೋಲಾರ್ ಸಿಸ್ಟಮ್ ಹಾಕಬೇಕಂತ ಇದೆ. ಸಾಧಾರಣ ಮನೆಯಲ್ಲಿ ಸೋಲಾರ್ ಇದೆ. ಅದರಿಂದಾಗಿ ಸೂರ್ಯನ ಏನದು ಸುಮ್ಮನೆ ಧರ್ಮಕ್ಕೆ ಸಿಕ್ಕುವಂಥದ್ದು, ಅದನ್ನು ಹಿಡಿದಿಟ್ಟುಕೊಳ್ಳೋದು ಮಾತ್ರ ನಮ್ಮ ಕೆಲಸ. ಅದನ್ನು ಹಿಡಿದಿಟ್ಟುಕೊಳ್ಬೇಕು. ಆ ರೀತಿಯಾಗಿ ಮಾಡಿದರೆ ನಮಗೆ ಈ ಪೆಟ್ರೋಲು, ಡೀಸೆಲ್, ಪೆಟ್ರೋಲಿಯಂ ಪ್ರಾಡಕ್ಟ್ ಏನಿದೆ ಅದರ ಅವಶ್ಯಕತೆ ಕಡಿಮೆ ಆಗ್ತಾ ಬರಬೇಕು. ಬೇರೆ ರೀತಿಯ ಇಂಧನ ಮೂಲವನ್ನು ನಾವು
ಕಂಡುಕೊಳ್ಳಬೇಕು. ಅದರಿಂದಾಗಿ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಉತ್ತಮವಾಗ್ತದೆ. ಇದು ಒಂದು ಈ ದೇಶದ ಆರ್ಥಿಕ ಸ್ಥಿತಿ ಉತ್ತಮ ಆಯಿತು ಅಂತ ಹೇಳಿದ ಕೂಡಲೇ ಪ್ರತಿಯೊಬ್ಬರೂ ಸಹ ಒಂದು ಸ್ವಾವಲಂಬಿ ಜೀವನಕ್ಕೆ ಸಾಧ್ಯ ಆಗ್ತದೆ ಅಂತ. ಓಕೆ, ಧನ್ಯವಾದಗಳು ಸರ್. ನಮ್ಮ ಜೊತೆ ಇಷ್ಟೊತ್ತು ಇದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ಮಾಹಿತಿನ ನೀಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ವ ವೀಕ್ಷಕರು, ಇದಾಗಿತ್ತು ಇವತ್ತಿನ ಸುದ್ದಿಗೊಂದು ಗುದ್ದುವಿನ ಸುದ್ದಿ. ಮುಂದೆ ಇನ್ನಷ್ಟು ಸುದ್ದಿನ ನಿಮಗೋಸ್ಕರ ತಗೊಂಡು ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ V4 ನ್ಯೂಸ್.